ಸಾರಥ್ಯದಲ್ಲಿ ಖ್ಯಾತ ಪತ್ರಕರ್ತರಾಗಿರುವಂಥ ಹರೀಶ್ ಪ್ರಕಾಶ್ ಕೋನೆಮನೆ ಇವರ ಸಾರಥ್ಯದಲ್ಲಿ ಕರ್ನಾಟಕದಲ್ಲಿ ಮನೆ ಇರುವಂತಹ ಸುದ್ದಿ ಚಾನೆಲ್ ವಿಸ್ತಾರದ ಈ ಒಂದು ಕನ್ನಡ ಸಂಭ್ರಮ ಕಾರ್ಯಕ್ರಮಕ್ಕೆ ವೇದಿಕೆಗೆ ನಾವು ಪ್ರೀತಿಪೂರ್ವಕವಾಗಿ ಈ ಒಂದು ಕನ್ನಡ ಸಂಭ್ರಮದ ಉದ್ಘಾಟನೆಗಾಗಿ ಉಳ್ಳಾಲ ಭಾಗದಲ್ಲಿ ನಡೆಯುತ್ತಿರುವಂತಹ ಕನ್ನಡ ಸಂಭ್ರಮದ ಉದ್ಘಾಟನೆಗಾಗಿ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಶ್ರೀ ಹರೇಕಲಾ ಹಾಜಬ್ಬರವರನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಹರೇಕಲಾ ಹಾಜಬ್ಬರವರನ್ನು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರನ್ನು, ನಮ್ಮ ಮೈಸೂರು ಎಲೆಕ್ಟ್ರಿಕಲ್ ಕಂಪನಿ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಹಾಗೆ ಜನಶಿಕ್ಷಣ ಇದರ ಟ್ರಸ್ಟ್ನ ಕೃಷ್ಣಪ್ಪ ಮೂಲ್ಯ ಮತ್ತು ಶೀನಾ ಶೆಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಹಾಗೆ ನಮ್ಮ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿರುವಂಥ ಕೃಷ್ಣಪ್ಪ ಸಾಲ್ಯಾನ್ರವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲಾ ಡಿ ದರ್ಜೆ ನೌಕರರ ಸಂಘದ ಅಧ್ಯಕ್ಷರಾಗಿದ್ದ ಸಿರಿಲ್ ಡಿಸೋಜರವನ್ನು ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಹಾಗೆ ಬಿಜೆಪಿ ಮಂಡಲ ಅಧ್ಯಕ್ಷರಾಗಿರುವ ಶ್ರೀಯುತ ಚಂದ್ರಾಸ್ ಪಂಡಿತ ಸರ್ ಅವರನ್ನು, ಹಾಗೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಹೇಮಂತ್ ಶೆಟ್ಟಿ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆ ಆಹ್ವಾನ ಮಾಡ್ತಿದ್ದೇವೆ. ಹಾಗೆ ಕೊರಗತನಿಯ ಕ್ಷೇತ್ರದ ಶ್ರೀಯುತ ದೇವಿಪ್ರಸಾದ್ ಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ವೇದಿಕೆಗೆ. ಹಾಗೆ ನಮ್ಮ ಮಹಿಳಾ ನಾಯಕಿಯಾಗಿರುವಂಥ ಧನಲಕ್ಷ್ಮಿ ಗಟ್ಟಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಅದಕ್ಕೆ ಸಾಮಾಜಿಕ ಕಾರ್ಯಕರ್ತೆ ಸುಹಾಸಿನಿ ಹಬ್ಬುಕಟ್ಟೆ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಹಾಗೆ ಹೋಮಿಯೋಪತಿ ಕ್ಲಿನಿಕ್ನ ಶ್ರೀ ಪ್ರಹ್ಲಾದ್ ಕುಮಾರ್ ಇಂದಾಜೆ ಇವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಹಾಗೆ ನಮ್ಮ ಪ್ರಾಧ್ಯಾಪಕರಾಗಿರುವಂಥ ನವೀನ್ ಎನ್ ಕೋನಾಜೆ ಇವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ನವೀನ್ ಎನ್ ಕೋನಾಜೆ ಇವರನ್ನು ಕೂಡ ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಬಿಲ್ವ ಸೇವಾ ಸಮಾಜ ಕೊಲ್ಯ ಇದರ ಈಶ್ವರ ಸುವರ್ಣ ಇವರನ್ನು ವೇದಿಕೆಗೆ ಆಹ್ವಾನ ಮಾಡ್ತಿದ್ದೇವೆ. ಈಶ್ವರ ಸುವರ್ಣ ಈ ಭಾಗದಲ್ಲಿ ಕನ್ನಡ ಸಂಭ್ರಮವನ್ನು ನಡೆಸಬೇಕೆಂಬ ಒಂದು ಕಳಕಳಿಯ ಮೇರೆಗೆ ಹೊತ್ತದಲ್ಲಿ ಉಳ್ಳಾಲ ಭಾಗದಲ್ಲಿ ಕೂಡ ಕನ್ನಡ ಸಂಭ್ರಮ ನಡೆಸಬೇಕು. ಏಕೆಂದರೆ ಇದು ತುಳುನಾಡು, ಆದರೂ ಕೂಡ ಇಲ್ಲಿ ಕನ್ನಡದ ಒಂದು ಕಂಪನ್ನು ಕೂಡ ಬೀರಬೇಕೆಂಬ ನೆಲೆಯಲ್ಲಿ ವಿಸ್ತಾರ ಚಾನಲ್ ಇದೀಗ ತಾವೆಲ್ಲ ನೋಡಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಕನ್ನಡ ಸಂಭ್ರಮವನ್ನು ನಮ್ಮ ಉಳ್ಳಾಲ ಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಹರೇಕಲಾ ಹಾಜಬ್ಬರವರು ಮಾತಾಡಲಿಕ್ಕೆ ಆಗುವುದಿಲ್ಲ. ಈಗಾಗಲೇ ಹರೇಕಲಾ ಗ್ರಾಮ ಪಂಚಾಯತ್ನಿಂದ ಒಂದು ಶಾಲೆಯಲ್ಲಿ ಅವರ ಭಾವಚಿತ್ರವನ್ನು ಅಳವಡಿಸುವಂಥ ಕೆಲಸವನ್ನು ಶಾಶ್ವತವಾಗಿ ಮಾಡಿದ್ದಾರೆ. ಏಕೆಂದರೆ ಗ್ರಾಮದ ಒಂದು ದೊಡ್ಡ ವ್ಯಕ್ತಿ ಎಂಬ ನೆಲೆಯಲ್ಲಿ ಇದೀಗ ದೇಶದ ಒಂದು ದೊಡ್ಡ ವ್ಯಕ್ತಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಸ್ತಾರದ ಕನ್ನಡ ಸಂಭ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಈ ಒಂದು ಸಂಸ್ಥೆಯ ಪರವಾಗಿ ವಿಸ್ತಾರ ಚಾನಲ್ನ ಪರವಾಗಿ ರಾಜೇಶ್ ರವರು ಜಿಲ್ಲಾ ಪ್ರತಿನಿಧಿ ಇವರು ಬಂದು ಹೂಗುಚ್ಛ ನೀಡಿ ಗೌರವ ಮಾಡಬೇಕಾಗಿ ವಿನಂತಿ. ಸನ್ಮಾನ್ಯ ಹರೇಕಲಾ ಹಾಜಬ್ಬರವರಿಗೆ ಅವರ ಬಗ್ಗೆ ಮಾತಾಡಬೇಕಾದ್ರೆ ಸಾಕಷ್ಟಿದೆ, ಆದರೂ ಕೂಡ ಒಂದು ಸ್ಥೂಲ ನೆಲೆಯಲ್ಲಿ ಅವರಿಗೆ ಶಾಲು ಮತ್ತು ಹೂವಿನ ಗೌರವವನ್ನು ನಮ್ಮ ವಿಸ್ತಾರ ಚಾನಲ್ನ ಪರವಾಗಿ ಶ್ರೀ ರಾಜೇಶ್ ರವರು ಜಿಲ್ಲಾ ಪ್ರತಿನಿಧಿ ವಿಸ್ತಾರ ಚಾನಲ್ನ ಅವರು ಗೌರವ ಸಲ್ಲಿಸ್ತಾ ಇದ್ದಾರೆ. ಚಪ್ಪಾಳೆ ತಟ್ಟಿ ಅವರಿಗೆ ಒಂದು ಶುಭ ಹಾರೈಕೆ ಮಾಡಿ. ಸಂತೋಷ್ ಕುಮಾರ್ ರೈ ಬೋಳಿಯಾಲ್ ರವರಿದ್ದಾರೆ. ಮೈಸೂರು ಎಲೆಕ್ಟ್ರಿಕಲ್ಸ್ ಕಂಪನಿ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿ ಇದ್ದುಕೊಂಡು ಈ ಭಾಗದ ಜನನಾಯಕರಾಗಿ ಎಲ್ಲ ಅವರು ಕೂಡ ದಿವಸಗಳು ಮಾಧ್ಯಮ ಬೇಕೇ ಬೇಕು. ಸಂತೋಷ ಇರಬಹುದು, ಅದರಿಂದ ಮಾಧ್ಯಮದ ಜೊತೆ ಒಡನಾಟ ಇಟ್ಕೊಂಡವರು, ಅದು ವಿಸ್ತಾರ ಇರ್ಬೋದು, ಕರ್ನಾಟಕ ಇರ್ಬೋದು, ನಮ್ಮ ಉಳ್ಳಾಲ ಭಾಗದ ಎಲ್ಲ ಚಾನಲ್ಗಳ ಜೊತೆ ನಿಕಟವಾದ ಸಂಪರ್ಕವನ್ನು ಇಟ್ಕೊಂಡವರು ನಮ್ಮ ಸಂತೋಷನ್ನ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ನಮ್ಮ ಕ್ಯಾಮರಾಮನ್ ಆಗಿರುವಂಥ ಲಕ್ಷ್ಮಣ್ ರವರು ಇವರಿಗೆ ಹೂಗುಚ್ಛ ನೀಡಿ ಗೌರವ ನೀಡಬೇಕಾಗಿ ವಿನಂತಿ ಮಾಡ್ತೀವಿ. ಹೂಗುಚ್ಛ ನೀಡಿ ಗೌರವ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಉಳಿದೊಟ್ಟು ರವೀಂದ್ರ ಶೆಟ್ಟರಿದ್ದಾರೆ. ನಿಮಗೆ ಗೊತ್ತಿರಬಹುದು, 4 ಗಂಟೆಗೆ ನಮ್ಮ ಸಮಯದ ವಿಸ್ತಾರದ ಒಂದು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣ ಆಗಿದೆ. 4 ಗಂಟೆಗೆ ಸರಿಯಾಗಿ ಆ ಒಂದು ಸಂದರ್ಭದಲ್ಲಿ ತಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಮಕ್ಕಳ ಜೊತೆ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡುವವರ ಜೊತೆ ಈ ಕಾರ್ಯಕ್ರಮದಲ್ಲಿ ಸಮಯಕ್ಕೆ ಸರಿಯಾಗಿ ಪರಿಪಾಲನೆ ನಮ್ಮೊಟ್ಟಿಗೆ ಉಪಸ್ಥಿತಿರುವಂಥ ನಮ್ಮ
ರವೀಂದ್ರ ಶೆಟ್ಟಿ ಉಳಿದೊಟ್ಟು ನಿಕಟಪೂರ್ವ ಅಲೆಮಾರಿ ನಿಗಮದ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಧಾರ್ಮಿಕ ಸಾಂಸ್ಕೃತಿಕ ಸಂಘಟಕರು ಕೂಡ ಆಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ವಸಂತ್ ಎನ್ ಕೋನಾಜಿಯವರು ಶಾಲು ಮತ್ತು ಹೂವನ್ನು ನೀಡಿ ಗೌರವ ಮಾಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ವೇದಿಕೆಯಲ್ಲಿ ನಮ್ಮ ಮೂಕಾಂಬಿಕಾ ಕನ್ಸ್ಟ್ರಕ್ಷನ್ನ ಮಾಲಕರು, ಅದೇ ರೀತಿ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷರಾಗಿರುವಂಥ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಶ್ರೀಯುತ ಚಂದ್ರಾಸ್ ಪಂಡಿತ್ ಹೌಸ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ವಿಸ್ತಾರ ಚಾನೆಲ್ನ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ವಜ್ರ, ಇವರು ಬಂದು ಶಾಲು ಮತ್ತು ಶ್ರೀಮತಿ ವಜ್ರ ಕನ್ನಡಪ್ರಭ ಪತ್ರಿಕೆ ವರದಿಗಾರ್ತಿ ವಜ್ರರವರು ಬಂದು ಶಾಲು ಮತ್ತು ಹೂಗುಚ್ಛ ನೀಡಿ ಗೌರವ ಮಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀಯುತ ಚಂದ್ರಾಸ್ ಪಂಡಿತ್ ಹೌಸ್ ಇವರಿಗೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಗಟ್ಟಿ ಇದ್ದಾರೆ. ಮಹಿಳೆಯರ ಒಂದು ನಾಯಕಿಯಾಗಿ ಸಾಮಾಜಿಕ ಒಂದು ಚಟುವಟಿಕೆಗಳಲ್ಲಿ ಸದಾ ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿರುವಂಥ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯೆ ಕೂಡ ಆಗಿರುವಂಥ ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ ನಮ್ಮ ಜೊತೆ ಇದ್ದಾರೆ, ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಇವರಿಗೆ ಮೋಹನ್ ಕುತ್ತಾರ್ ಇವರು ಶಾಲು ಮತ್ತು ಹೂವಿನ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಮೋಹನ್ ಕುತ್ತಾರ್. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ನಮ್ಮ ಜನಶಿಕ್ಷಣ ಟ್ರಸ್ಟ್ನ ಪ್ರಮುಖರಾದ ಶೀನಪ್ಪ ಮೂಲ್ಯರವರು ಕೂಡ ನಮ್ಮ ಜೊತೆ ಇದ್ದಾರೆ. ಸಾಮಾಜಿಕ ಕಳಕಳಿಯಿಂದ ಬದ್ಧತೆಯಿಂದ ನಿರಂತರವಾಗಿ ಸಮಾಜದಲ್ಲಿ ಬೆರೆತಿರುವಂಥ ಶೀನಾ ಶೆಟ್ಟರು ಕೂಡ ನಮ್ಮೊಟ್ಟಿಗೆ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವರಿಗೆ ಉದಯ ಮಂಜುನಾಡಿ ಇವರು ಶಾಲು ಮತ್ತು ಹೂವಿನ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಕೃಷ್ಣ ಮೂಲ್ಯರವರು ಕೂಡ ಅವರ ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾದಂಥ ನಮ್ಮ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಗಿರುವಂಥ ಶ್ರೀಯುತ ಕೃಷ್ಣಪ್ಪ ಸಾಲ್ರ್ಯಾನ್ರವರು ಕೂಡ ಇದ್ದಾರೆ. ಅವರು ಕೂಡ ಒಂದು ಜನೋಪಯೋಗಿ ಕೆಲಸದಲ್ಲಿ ತನ್ನನ್ನು ಹಿರಿಯ ಪ್ರಾಯದಲ್ಲಿ ಕೂಡ ಹಿರಿತನದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ ರವಿ ರವರು ಮಂಜನಾಡಿ ಇವರು ಬಂದು ಶಾಲು ಮತ್ತು ಹೂವಿನ ಗೌರವ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ವಿನಂತಿ. ಶ್ರೀಯುತ ಕೃಷ್ಣಪ್ಪ ಸಾಲ್ಯಾನ್ರು. ವೇದಿಕೆಯಲ್ಲಿ ನಮ್ಮ ಈಗಾಗಲೇ ಜಗತ್ತಿನಾದ್ಯಂತ ಬಿಟ್ಟು ರಾಜ್ಯ ಬಿಟ್ಟು ದೇಶದಾದ್ಯಂತ ಒಂದು ಕರ್ಣಿಕ ದೈವವಾಗಿ ಮೆರೆಯುತ್ತಿರುವಂಥ ಒಂದು ಕ್ಷೇತ್ರ ಇದ್ದರೆ ಅದು ತೆಕ್ಕಾಡಿನ ಕೊರಗತೆನ್ನಿಯ ಕ್ಷೇತ್ರದ ಆದಿಸ್ಥಳ. ಅದರ ಒಂದು ಮುಕ್ತೇಶ್ವರಾಗಿರುವಂಥ ಶ್ರೀಯುತ ಆಡಳಿತ ಮುಕ್ತೇಶ್ವರಾಗಿರುವಂಥ ದೇವಿಪ್ರಸಾದ್ ಶೆಟ್ಟಿ ಅವರು ಕೂಡ ನಮ್ಮ ಜೊತೆ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೆ ನಮ್ಮ ಈ ಒಂದು ವಿಸ್ತಾರ ಚಾನೆಲ್ನ ಪರವಾಗಿ ನಮ್ಮ ರಾಜೇಶನ್ನ ಬಂದು ಶಾಲು ಮತ್ತು ಹೂವಿನ ಗೌರವ ನೀಡಬೇಕಾಗಿ ವಿನಂತಿ. ಶ್ರೀಯುತ ದೇವಿಪ್ರಸಾದ್ ಶೆಟ್ಟಿ ಇವರಿಗೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಸಂತ ಸೆಬಾಸ್ಟಿಯನ್ ಚರ್ಚ್ನಲ್ಲಿ ವಿವಿಧ ರೀತಿಯ ಸೇವಾ ಚಟುವಟಿಕೆಯಲ್ಲಿ ತೊಡಗಿಸಿರುವಂಥ ಸಿರಿಲ್ ಡಿಸೋಜರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ವಿಸ್ತಾರ ಚಾನೆಲ್ನ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೂ ನಮ್ಮ ವಿಸ್ತಾರ ಚಾನೆಲ್ನ ಪರವಾಗಿ ಉದಯರವರು ಶಾಲು ಮತ್ತು ಹೂವಿನ ಗೌರವ ನೀಡಬೇಕಾಗಿ ವಿನಂತಿಸುವುದರವರಿಗೆ. ಹಾಗೆ ಭಾರತೀಯ ಜನತಾ ಪಕ್ಷದ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ಅವರನ್ನು ಕೂಡ ವಿಸ್ತಾರ ಚಾನೆಲ್ನ ಈ ಒಂದು ವ್ಯವಸ್ಥಾಪನಾ ಮಂಡಳಿಯ ಪರವಾಗಿ ಆತ್ಮೀಯವಾಗಿ ಸ್ವಾಗತ ಬಯಸುತ್ತಾ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಕೂಡ ಶಾಲು ಮತ್ತು ನಮ್ಮ ಹಿರಿಯರು ಸಾಮಾಜಿಕ ಕಾರ್ಯಕರ್ತೆಯಲ್ಲಿ ಕೂಡ ಲವಲಿಕೆಯಿಂದ ಇರುವಂಥ ನಮ್ಮ ಸುಹಾಸಿನಿ ಅಕ್ಕ ಇದ್ದಾರೆ. ಅವರನ್ನು ಕೂಡ ಸುಹಾಸಿನಿ ಬಬ್ಬುಗಟ್ಟೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತ ಮಾಡುತ್ತಾ ಅವರಿಗೂ ಕೂಡ ಗೌರವವನ್ನು ನೀಡಬೇಕಾಗಿ ವಿನಂತಿ. ನಮ್ಮ ಬಿಲ್ಲವ ಸೇವಾ ಸಮಾಜ ಸಂಘ ಇದರ ಈ ಭಾಗದಲ್ಲಿ ಒಂದು ಸಾಮಾಜಿಕ ಬದ್ಧತೆಯಿಂದ ಕೆಲಸ ಮಾಡುವಂಥ ಸಂಸ್ಥೆ. ಅದರ ಮಾಜಿ ಅಧ್ಯಕ್ಷರಾಗಿರುವಂಥ ಈಶ್ವರ ಸುವರ್ಣರವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಕುಂಬಲ ಬಾಲಕೃಷ್ಣ ಮಂದಿರದ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿಯ ಅಧ್ಯಕ್ಷರು, ಇದೀಗ ಇಂದು ಹೋಮಿಯೋಪತಿ ಕ್ಲಿನಿಕ್ ಅನ್ನು ಹೋಮಿಯೋಪತಿ ಮೆಡಿಕಲ್ ಅನ್ನು ಆರಂಭಿಸಿದಂಥ ಒಂದು ಶುಭ ಸಂದರ್ಭದಲ್ಲಿರುವಂಥ ಪ್ರಹ್ಲಾದ್ ಕುಮಾರ್ ಇಂದಾಜೆ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ನಮ್ಮ ನವೀನ್ ಎನ್ ಕೋನಾಜೆ ನಮ್ಮ ಬಲ್ಮಠ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ
ಒಂದು ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ನವೀನ್ ಎನ್ ಕೋನಾಜಿ ಅವರು ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಕೋನಾಜಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಿದ್ದೇನೆ. ವೇದಿಕೆಯ ಮುಂಭಾಗದಲ್ಲಿ ಕೂಡ ನಮ್ಮ ಯಶವಂತ್ ಅಮೀನ್ ರವರು ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಅವರ ಉಪಸ್ಥಿತಿಯನ್ನು ಗೌರವ ಮಾಡ್ತಿದ್ದೇನೆ. ಹಾಗೆ ಮಾಜಿ ಕೌನ್ಸಿಲರ್ ಆಗಿರುವಂಥ ದಯಾನಂದ್ ತೊಕ್ಕೋಟ್ ಇದ್ದಾರೆ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾಜಿ ಸದಸ್ಯ ಅನಿಲ್ ಬಗಂಬಿಲ ಇದ್ದಾರೆ. ಹಾಗೆ ಬೇರೆ ಬೇರೆ ನಮ್ಮ ಗಾಯಕ ಜಗದೀಶ್ ಆಚಾರ್ಯ ಇದ್ದಾರೆ. ಹಾಗೆ ಕರಾಟೆ ಪಟು ಹರೀಶ್ ಇದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಿದಂಥ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನು ಮತ್ತು ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುವ ವಿಸ್ತಾರ ಚಾನಲ್ನ ಬಗ್ಗೆ ಒಂದು ಚುಟುಕಾದ ಪ್ರಾಸ್ತಾವಿಕ ಮಾತನ್ನು ನವೀನ್ ಎನ್ ಕೊರಜೆ ನೀಡಬೇಕಾಗಿ ವಿನಂತಿ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿರುವಂಥ ಸೇವಾದಳದ ಅಧ್ಯಕ್ಷರಾಗಿರುವ ನಾಗೇಶ್ ಶೆಟ್ಟಿ ಇವರು ಕೂಡ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತದೆ. ಹಾಗೆ ದೈಹಿಕ ಶಿಕ್ಷಕರಾಗಿರುವಂಥ ನಮ್ಮ ತ್ಯಾಗಂ ಹರೇಕಲ್ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಕೂಡ ಗೌರವ ಮಾಡ್ತಾ ಇದ್ದೇವೆ. ಇದೀಗ ಈ ಒಂದು ಚಾನಲ್ನ ಬಗ್ಗೆ ಒಂದು ಪ್ರಾಸ್ತಾವಿಕವಾಗಿ ಮಾತು, ಯಾಕಂದರೆ ತಮಗೆ ಒಂದು ವಿಷಯ ಗೊತ್ತಾಗಲಿ ಅಂತೇಳಿ. ಅದರಿಂದ ನವೀನ್ ಎನ್ ಕೋನಾಜ್. ರಾಜ್ಯಾದ್ಯಂತ ಕಾರ್ಯಕ್ರಮ ಮಾಡ್ತಾ ಇದೆ. ಬಹುಶಃ ಕರ್ನಾಟಕದ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಮೊದಲಾಗಿ ವಿಸ್ತಾರ ಚಾನೆಲ್ ಇದಕ್ಕೆ ಶುಭಾಶಯ ಕೋರುತ್ತಾ ಒಂದೆರಡು ಮಾತುಗಳನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಪ್ರಾಯಶಃ ಮಾಧ್ಯಮಗಳು ಅಂತ ಏನು ಇದ್ದಾವೆ, ಇದು ನಮ್ಮೊಂದಿಗೆ ಸಂವಹನ ಮಾಡುವಂಥ ಒಂದು ವ್ಯವಸ್ಥೆ. ಜನರಿಂದ ಜನರಿಗೆ ಪರಿಚಯ ಮಾಡಿಕೊಳ್ಳೋದು, ಸರಕಾರವನ್ನು ಜನರಿಗೆ, ಜನರನ್ನು ಸರಕಾರಕ್ಕೆ, ಜನರನ್ನು ಜನರಿಗೆ, ಹೀಗೆ ಪರಿಚಯ ಮಾಡುತ್ತಾ ಒಂದು ವ್ಯವಸ್ಥೆಯನ್ನು ಹುಟ್ಟುಹಾಕುವಂಥ ಪ್ರಯತ್ನವನ್ನು ಮಾಡ್ತಾಯಿದೆ. ಭಾಳಷ್ಟು ಜಾಲತಾಣಗಳಿದ್ದಾವೆ, ಸಾಮಾಜಿಕ ಜಾಲತಾಣಗಳಿದ್ದಾವೆ, ದೃಶ್ಯ ಮಾಧ್ಯಮಗಳಿದ್ದಾವೆ, ಶ್ರವ್ಯ ಮಾಧ್ಯಮಗಳಿದ್ದಾವೆ, ಸಂಪರ್ಕ ಮಾಧ್ಯಮಗಳಿದ್ದಾವೆ. ಬಹುಶಃ ಇವೆಲ್ಲ ನಮ್ಮ ಒಂದು ದೇಶದ ಬೆನ್ನೆಲುಬು ಅನ್ನುವಂಥ ಒಂದು ಚಿಂತನೆಯನ್ನು ನಾವು ಮಾಡಲೇಬೇಕಾಗತ್ತೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಇದ್ದ ಹಾಗೆ ಇದು 4ನೇ ಅಂಗ ಅಂಥೇಳಿ, ಪ್ರಜಾಪ್ರಭುತ್ವದ 4ನೇ ಅಂಗ. ದೇಶದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಇದು ಭಾಳಷ್ಟು ಪ್ರಮುಖ ಅಂತ ನನ್ನ ಅನಿಸಿಕೆ. ಮತ್ತು ವಿಶ್ವಾದ್ಯಂತ ಏಕಕಾಲದಲ್ಲಿ ತಲುಪುವ ಸಾಧನ ಇವತ್ತಿನ ಈ ಒಂದು ಮಾಧ್ಯಮ ಕ್ಷೇತ್ರ ಅಂತ ನಾವು ಗುರುತಿಸಿಕೊಳ್ಳಬೇಕಾಗತ್ತೆ. ದೃಶ್ಯ ಮಾಧ್ಯಮ ಅನ್ನುವಂಥದ್ದು ಏನಿದೆ, ಪ್ರಾಯಶಃ ಇವತ್ತು ಮಾಧ್ಯಮಗಳಲ್ಲಿ ಬಹಳಷ್ಟು ಪರಿಣಾಮಕಾರಿಯಾದಂಥ ಒಂದು ದೃಶ್ಯ ಮಾಧ್ಯಮ ಅಂತ ಹೇಳ್ತೇವೆ. ಪ್ರಪಂಚದ ದೇಶಗಳು ಬಹಳಷ್ಟು ಹತ್ತಿರಗೊಳ್ತಾ ಇರುವಂಥದ್ದು ಈ ದೃಶ್ಯ ಮಾಧ್ಯಮಗಳ ಮೂಲಕವೇ. ಈ ದೆಸೆಯಲ್ಲಿ ದೇಶದ ಏಕತೆ, ಸ್ವಾತಂತ್ರ್ಯ, ಒಗ್ಗಟ್ಟು, ಜಾತ್ಯತೀತತೆ, ಶೈಕ್ಷಣಿಕ ವಿಚಾರಗಳ ಅರಿವು, ದೇಶದ ಸಂಸ್ಕೃತಿಯ ಅರಿವನ್ನು ಮಾಡುವ ಮೂಲಕ ಒಂದು ಸಕಾರಾತ್ಮಕ ಬೆಳವಣಿಗೆಗೆ ಇದು ಅವಕಾಶ ಮಾಡಿಕೊಟ್ಟಿದೆ. ಇನ್ನೊಂದು ಕಡೆ ಸಂಕುಚಿತ ದೃಷ್ಟಿ, ಮೌಢ್ಯ, ಅಂಧಶ್ರದ್ಧೆ, ನೀಚ ಮನೋಭಾವ ತೊಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಒಟ್ಟಿನಲ್ಲಿ ಸಮಾಜದ ವಾಸ್ತವ ಚಿತ್ರಣ, ಈ ಒಂದು ದೇಶದಲ್ಲಿ ಏನಾಗ್ತಾ ಇದೆ ಅಥವಾ ಈ ಪ್ರಪಂಚದಲ್ಲಿ ಏನೇನು ಆಗ್ತಾ ಇದೆ ಅನ್ನುವಂಥ ವಿಶ್ಲೇಷಣೆಯನ್ನು ಮಾಡಿ ಜನಸಾಮಾನ್ಯರನ್ನು ಎಜುಕೇಟ್ ಮಾಡುವಂಥ ಕೆಲಸವನ್ನು ಈ ಮಾಧ್ಯಮಗಳು ಮಾಡ್ತಾ ಇರುವಂಥದ್ದು ನಾವು ಭಾಳಷ್ಟು ಪ್ರಾಮುಖ್ಯ ಅಂತ ತಿಳ್ಕೊಳ್ಬೇಕು. ನಾನೊಬ್ಬ ಚರಿತ್ರೆಯ ಉಪನ್ಯಾಸಕನಾಗಿ ಹೇಳೋದಿಷ್ಟೇ, ನಮ್ಮಲ್ಲೂ ಕೂಡ ಈ ಮಾಧ್ಯಮಗಳ ವ್ಯವಸ್ಥೆ ಹೇಗೆ ಬೆಳೆದು ಬಂತು ಅದನ್ನು ನಾವು ಮೊದಲಾಗಿ ನೋಡ್ಕೊಳ್ಬೇಕು. ಪ್ರಾಯಶಃ ಚರಿತ್ರಾ ಕಾಲಘಟ್ಟದಲ್ಲಿ ಡಂಗುರ ಸಾರುವುದರ ಮೂಲಕ ಮಾಧ್ಯಮದ ಆ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ರಾಜನ ಆಜ್ಞೆಗಳು ಏನಿದೆ, ನಿರೂಪಗಳು ಏನಿದೆ, ಅವುಗಳನ್ನೆಲ್ಲ ಜನರಿಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡಲಾಗುತ್ತಿತ್ತು. ಮುಂದಕ್ಕೆ ನಮ್ಮ ಸಂಸ್ಕೃತಿ ಬೆಳೆದ ಹಾಗೆ ಗೂಢಾಚಾರರ ವ್ಯವಸ್ಥೆ ಬಹುಶಃ ನೀವು ಕೇಳಿದಿರಬಹುದು. ಪ್ರತಿ ರಾಜ್ಯ ವ್ಯವಸ್ಥಿತವಾಗಿರಬೇಕಾಗಿದ್ದಲ್ಲಿ ಗೂಢಾಚಾರ ವ್ಯವಸ್ಥೆ ಸರಿಯಾಗಿರಬೇಕು. ಅದು ಇವತ್ತು ಕೂಡ 100ಕ್ಕೆ 100 ಸತ್ಯ. ನಮ್ಮ ಗೂಢಾಚಾರ ವ್ಯವಸ್ಥೆ ಮತ್ತು ಈಗ ನಾವು ಹೇಳುವಂಥ ಮಾಧ್ಯಮ ಚೆನ್ನಾಗಿದ್ದರೆ ಮಾತ್ರ ದೇಶ ಬೆಳೀಲಿಕ್ಕೆ ಸಾಧ್ಯ ಇದೆ. ಮುಂದಕ್ಕೆ
ಬಹಳಷ್ಟು ಮಾಧ್ಯಮಗಳು, ಯಕ್ಷಗಾನ ಇರಬಹುದು, ನಾಟಕ ಇರಬಹುದು, ಮತ್ತೆ ನಮ್ಮಲ್ಲಿ ಪ್ರಿಂಟ್ ಮೀಡಿಯಾ ಅಂತ ಬಂತು, ಮುದ್ರಣ ಒಂದು ಮಾಧ್ಯಮ ಅಂತ ಬಂತು. ಮಾಧ್ಯಮದ ನಂತರ ಒಂದು ಶ್ರವ್ಯ ಮಾಧ್ಯಮ, ಬಹುಶಃ ರೇಡಿಯೋ ಅಂತ ನೀವು ಕೇಳಿದಿರ್ಬೋದು. ಈ ರೇಡಿಯೋಗಳ ಮೂಲಕ ಇಡೀ ಪ್ರಪಂಚದೊಂದಿಗೆ ಸಂವಹನ ಮಾಡುವಂಥ ಒಂದು ಪ್ರಯತ್ನವೂ ಆಗಿದೆ. ಇಲ್ಲಿ ನಾವು ನೋಡ್ಕೊಳ್ಬೇಕಾಗಿರುವಂಥದ್ದು, ರೇಡಿಯೋದ ಮೂಲಕ ಏನು ಸಂವಹನ ಮಾಡ್ತೇವೆ, ಇಲ್ಲಿ ಜಾತಿ ಭೇದ ಯಾವುದೂ ಇಲ್ಲ. ಬದಲಾಗಿ ಮಾನವರಿಗೆ ಅಥವಾ ಮನುಷ್ಯನಿಗೆ ಒಂದು ರೀತಿಯಲ್ಲಿ ಅದು ಒಂದು ಮಾರ್ಗದರ್ಶಕವಾಗಿ ಕೆಲಸ ಮಾಡ್ತಾ ಇತ್ತು. ಇತ್ತೀಚಿನ ದಿನಗಳಲ್ಲಿ ದೃಶ್ಯ ಮಾಧ್ಯಮ ಪ್ರಾರಂಭ ಆದ ತಕ್ಷಣ ಇನ್ನಷ್ಟು ನಾವು ಹತ್ತಿರ ಆಗುವಂಥ ಒಂದು ಪ್ರಯತ್ನ ಮಾಡಿಕೊಂಡವು. ಬಹುಶಃ ಇಡೀ ದೇಶದ ಚಿತ್ರಣ ಇರ್ಬೋದು, ಇಡೀ ಪ್ರಪಂಚದ ಚಿತ್ರಣ ಇರ್ಬೋದು, ಈ ಮೂಲಕ ದೃಶ್ಯ ಮಾಧ್ಯಮದ ಮೂಲಕ ನಾವು ಮನೆಯಲ್ಲಿ ಕೂತು ನೋಡುವಂಥ ಒಂದು ಪ್ರಯತ್ನಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಬಹುಶಃ ಇದು ಮಾಧ್ಯಮದ ಶಕ್ತಿ ಅನ್ನೋದನ್ನು ನಾವು ಒಪ್ಪಿಕೊಳ್ಳಬೇಕಾಗತ್ತೆ. ಇವತ್ತು ವಿಸ್ತಾರ ಇಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ ಮತ್ತು ಈ ಒಂದು ಭಾಗದ ಏನು ಚಿಂತನೆಗಳಿದ್ದಾವೆ ಅದನ್ನು ಮುಂದಿಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಬಹುಶಃ ಇದು ಕನ್ನಡ ಮಾಧ್ಯಮ ಲೋಕಕ್ಕೆ ಒಂದು ಹೊಸ ಸ್ವರೂಪ ನೀಡುವಂಥ ಉದ್ದೇಶದಿಂದ ರೂಪಿತವಾದ ಸಂಸ್ಥೆ. ಇದನ್ನು ನಾನು ತಿಳ್ಕೊಂಡದ್ದು ನನ್ನ ವಿದ್ಯಾರ್ಥಿಗಳೇ ಒಂದಿಬ್ಬರು ಈ ವಿಸ್ತಾರ ಮಾಧ್ಯಮದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ನಿಖರ ಜನಪರ ಸುದ್ದಿಯನ್ನು ನೀಡುವುದು ಈ ವಿಸ್ತಾರ ಮಾಧ್ಯಮದ ಧ್ಯೇಯ ಅಂತ ಹೇಳ್ಕೊಳ್ತಾರೆ. ಸತ್ಯವನ್ನು ಎತ್ತಿ ಹಿಡಿಯುತ್ತೇವೆ, ಸಮಾಜದ ಸರ್ವ ಜನರ ಆಶೋತ್ತರಗಳಿಗೆ ಧ್ವನಿಯಾಗಿ ಸಕಾರಾತ್ಮಕ ಚಿಂತನೆಗಳನ್ನು ಬೆಳೆಸಿಕೊಳ್ತೇವೆ, ಕ್ರಿಯಾಶೀಲ ಸಾಮರ್ಥ್ಯಗಳನ್ನು ಬೆಳೆಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೇವೆ. ಅದು ಮಾತ್ರ ಅಲ್ಲ, ಯುವ ಜನರ ಸಬಲೀಕರಣ, ನಿಷ್ಠುರ ಅಭಿಪ್ರಾಯ, ಮಧ್ಯಮ ವರ್ಗಗಳ ಕನಸುಗಳ ಸಾಕಾರ, ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಧ್ವನಿಯಾಗಿ ಪಕ್ಷಪಾತರಹಿತ ಧೋರಣೆಗಳ ಮೂಲಕ ಉತ್ಪ್ರೇಕ್ಷೆಗಳಿಂದ ಮುಕ್ತಗೊಂಡು ದೇಶದ ಮಹತ್ವಾಕಾಂಕ್ಷೆಯ ಹೆಜ್ಜೆಗಳಿಗೆ ಸಂಪೂರ್ಣ ಬೆಂಬಲವಾಗಿ ನಿಲ್ಲುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥ ಒಂದು ವಿಚಾರ ನಮ್ಮಲ್ಲಿದೆ. ದೇಶಾದ್ಯಂತ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲಿ, ತಾಲೂಕು, ಹೋಬಳಿ, ಗ್ರಾಮ ಮಟ್ಟದಲ್ಲೂ ಕೂಡ ಜನರ ಧ್ವನಿಯಾಗಿ, ದೇಶದ ಬೆನ್ನೆಲುಬಾಗಿ, ಮಾರ್ಗದರ್ಶಕವಾಗಿ ಬೆಳೆಯಲಿ ಈ ವಿಸ್ತಾರ ಮಾಧ್ಯಮ. ವಿಸ್ತಾರ ಮಾಧ್ಯಮ ಈಗಾಗಲೇ ವೆಬ್ಸೈಟನ್ನು ಪ್ರಾರಂಭಿಸಿದ್ದು 4 ಯೂಟ್ಯೂಬ್ ಚಾನೆಲ್ಗಳನ್ನು ಹೊಂದಿಕೊಂಡಿದೆ. ವಿಸ್ತಾರ ಮನಿ ಪ್ಲಸ್, ವಿಸ್ತಾರ ಹೆಲ್ತ್, ವಿಸ್ತಾರ ಓಂಕಾರ, ವಿಸ್ತಾರ ಸಿನಿಮಾ, ಕೃಷಿ ಮುಂತಾದವುಗಳ ಒಂದು ವಿವೇಚನೆಗಳನ್ನು ಇಟ್ಟುಕೊಂಡು ಬಹಳಷ್ಟು ಜನಮನ್ನಣೆಯನ್ನು ಪಡೆತಾ ಇರುವಂಥದ್ದು ನಮಗೆಲ್ಲ ಸಂತೋಷದ ವಿಚಾರ. ಇದಲ್ಲದೆ ವಿಸ್ತಾರ ಸ್ಯಾಟಲೈಟ್ TV ಲೋಕಾರ್ಪಣೆಗೊಂಡಿದೆ, ಬಹಳಷ್ಟು ಜನಮನ್ನಣೆಯನ್ನು ಕೂಡ ಪಡೆದಿದೆ. ಮಾತ್ರವಲ್ಲ, ವಿಸ್ತಾರ ಎಂಟರ್ಟೈನ್ಮೆಂಟ್, ವಿಸ್ತಾರ ಮ್ಯೂಸಿಕ್ ಮುಂದಿನ ದಿನಗಳಲ್ಲಿ ಜನಮನ್ನಣೆಗಳನ್ನು ಪಡೆಯಲಿವೆ. ಈ ಒಂದು ವಿಸ್ತಾರ ಚಾನೆಲ್ನ ನೇತೃತ್ವವನ್ನು ವಹಿಸಿಕೊಂಡಂಥ ಶ್ರೀ ಹರಿಪ್ರಕಾಶ್ ಕೋಣೆಮನೆ, HV ಧರ್ಮೇಶ್, ಶ್ರೀನಿವಾಸ್ ಹೆಬ್ಬಾರ್, ಪರಶುರಾಮ ಡಿ, ನವನೀತ್, ರಮೇಶ್ ಕುಮಾರ್, ಕಿರಣ್ ಕುಮಾರ್ DK ಮುಂತಾದವರ ಮುಂದಾಳ್ತನದಲ್ಲಿ ಈ ಕಳೆದ ವರ್ಷದಿಂದ ಕಾರ್ಯಾಚರಣೆ ನಡೆಸ್ತಾ ಇದೆ. ಬಹುಶಃ ಅವರಿಗೆ ನಾವು ಮತ್ತೊಮ್ಮೆ ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಿನ್ ಕೋನಜಿ ಅವರಿಗೆ ಕನ್ನಡದ ಕವಿ ಹೇಳಿದಾಗೆ, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆದರೆ ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಆದರೆ ಮುಳುಗದಿರಲಿ ಬದುಕು. ಬದುಕೆಂಬ ಉಯ್ಯಾಲೆಯಲ್ಲಿ ನಾವೆಲ್ಲ ಉನ್ನತ ಮಟ್ಟಕ್ಕೆ ಏರುವ, ವಿಸ್ತಾರವು ಕೂಡ ವಿಸ್ತಾರವಾಗಿ ಬೆಳೆಯಲಿ ಎಂಬ ಆಶಯದೊಂದಿಗೆ ಕನ್ನಡ ಸಂಭ್ರಮ ಎಂಬ ಒಂದು ನಾಡು ನುಡಿಗಾಗಿ ಸೇವೆ ಸಲ್ಲಿಸಿರುವಂಥ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆಯನ್ನು ನಮ್ಮ ವೇದಿಕೆಯಲ್ಲಿರುವ ಅತಿಥಿಗಣ್ಯರು ಮಾಡಬೇಕಾಗಿ ವಿನಂತಿ. ಪ್ರಥಮವಾಗಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರುವಂಥ ಶ್ರೀ ಹರೇಕಲಾ ಹಾಜಬ್ಬರಿಂದ, ಆ ಬಳಿಕ ಎಲ್ಲ ಅತಿಥಿಗಳು ಕೈಗೂಡಿಕೆಯಲ್ಲಿ ಇದೀಗ ಕನ್ನಡ ಸಂಭ್ರಮ ಅದೇ ರೀತಿ ನಮ್ಮ ಈ ಒಂದು ನಾಗಬ್ರಹ್ಮ ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂಥ ಭಾಸ್ಕರ್ ಐತಾಳ್ರವರಿದ್ದರೆ ವೇದಿಕೆ ಬರಬೇಕಾಗಿ ವಿನಂತಿ. ಇದೀಗ ಕನ್ನಡ ಸಂಭ್ರಮ ಕಾರ್ಯಕ್ರಮ ವಿಸ್ತಾರ ಚಾನೆಲ್ನ ನಿಖರ ಮತ್ತು ಜನಪರ ಚಾನೆಲ್ನ ಕನ್ನಡ ಸಂಭ್ರಮ ಕಾರ್ಯಕ್ರಮದ ಉದ್ಘಾಟನೆ. ವೇದಿಕೆಯಲ್ಲಿರುವ ಗಣ್ಯರ ಉಪಸ್ಥಿತಿಯಲ್ಲಿ ಇದೀಗ
ಕನ್ನಡ ಸಂಭ್ರಮ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಉಂಟು. ಮೂರ್ತಿ ಇರ್ಬೋದು, ಚಿನ್ನದ ಮೂರ್ತಿ ಇರ್ಬೋದು, ಯಾವುದೇ ವಿಧದಲ್ಲೂ ಕೂಡ ತನ್ನ ಕೈಚಳಕದಲ್ಲಿ ವಾಸ್ತವಿಕತೆಯ ರೀತಿಯಲ್ಲಿ, ನೈಜ ರೀತಿಯಲ್ಲಿ ಒಂದು ಕಲಾ ಪ್ರಾವೀಣ್ಯತೆ ಇರುವಂಥ ಶ್ರೀಯುತ JP ಆಚಾರ್ಯವರ ಕೈಚಳಕದಲ್ಲಿ ಇದೀಗ ಒಂದು ಸುಂದರವಾದ ಚಿತ್ರಣ ಮೂಡಿ ಬರಲಿಕ್ಕಿದೆ. ಯಾವುದು ಅಂತೇಳಿ ನಾವೆಲ್ಲ ಕಾತರದಿಂದ ಕಾಯೋಣ. ಇದೀಗ JP ಆಚಾರ್ಯ ಜೊತೆಯಲ್ಲಿ ಸಹ ಕಲಾವಿದ ಅವರ ಸುಪುತ್ರ ಕೂಡ ಇದ್ದಾನೆ. ಸರಿ, ಇದೀಗ ಜೊತೆಯಲ್ಲಿ ಜಗದೀಶ್ ಆಚಾರ್ಯ ಅದಕ್ಕೆ ಧ್ವನಿಗೂಡಿಸಿ ಸುಂದರವಾದ ಗೀತೆಯೊಂದಿಗೆ. ಹಲೋ ಮೈಕ್. ಈಗ ನೋಡಿ, ಆ ಕಡೆ ನಿಮ್ಮ ಕಣ್ಣಿರಲಿ, ಈ ಕಡೆ ನಿಮ್ಮ ಮನಸ್ಸಿರಲಿ, ಎಲ್ಲವನ್ನು ಕೂಡ ನಮ್ಮ ಚಿತ್ತ ಎಲ್ಲ ಕೂಡ ವೇದಿಕೆಗೆ ಇರಲಿ. ಇದೀಗ ಜಗದೀಶ್ ಆಚಾರ್ಯವರಿಂದ ಗಾಯನ, JP ಆಚಾರ್ಯವರಿಂದ ಸುಂದರ ಕಲಾ ಚಿತ್ರ. ಹಲೋ. ಜ್ಯೇಷ್ಠ ಆಚಾರ್ಯ ಉದಯವಾಣಿ ಪತ್ರಿಕೆ ಆಯೋಜಿಸಿದಂಥ ಚಿತ್ರ ಸ್ಪರ್ಧೆಯಲ್ಲಿ ಜ್ಯೇಷ್ಠ ಆಚಾರ್ಯ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ JP ಆಚಾರ್ಯ ಸುಪುತ್ರ ದ್ವಿತೀಯ ಸ್ಥಾನ ಗಳಿಸಿದಂಥ ವಿದ್ಯಾರ್ಥಿ. ತಾವೆಲ್ಲ ಪತ್ರಿಕೆಯಲ್ಲಿ ನೋಡಿರ್ಬೋದು. ನಮ್ಮ ವಸಂತ ಕೊನಜೆ ನೇತೃತ್ವದಲ್ಲಿ ಆಯೋಜಿಸಿದಂಥ JP ಆಚಾರ್ಯ ಸುಪುತ್ರ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಒಡೆಯ ನಾನೆಂದು ಕೂಗಿ ಹಾಡು. ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ.
ಶಾಲೆ ಇದು, ಜ್ಞಾನಕ್ಕೆ ಪೀಠ ಇದು. ಕಾರ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನಾಟ್ಯಕ್ಕೆ ನಾಡಿ ಇದು, ನಾದಾಂತರಂಗವಿದು. ಕುವೆಂಪು ಬೇಂದ್ರೆಯಿಂದ, ಕಾರಂತ ಮಾಸ್ತಿಯಿಂದ ಧನ್ಯವೀ ಕನ್ನಡ, ಗೋಕಾಕಿನ ಈ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ, ಏನೇನು ಕಂಡ ಮೇಲು ನಮ್ಮೂರೇ ನಮಗೆ ಬೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ, ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಚಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದು ಚಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಹೌದು, ವಿಸ್ತಾರದ ಒಂದು ಸಿಂಬಲ್, ಅದರ ಲೋಗದ ಜೊತೆಯಲ್ಲಿ ನ್ಯಾಯ ದೇವತೆ ಇದ್ದಾರೆ. ಭಾರತ ದೇಶದ ಒಂದು ಚಿತ್ರಣದಲ್ಲಿ ನ್ಯಾಯ ದೇವತೆ ಬೆಳಕಾಗಿ ಮೂಡಿ ಬರಲಿ ಎಂಬ ಕಲ್ಪನೆಯೊಂದಿಗೆ, ಅಲ್ಲ ಜೆಪಿಯರೇ, ಈ ಕಾನ್ಸೆಪ್ಟ್ನ ನಾನಿಟ್ಟು ಒಂದು ಇದು ಕರ್ನಾಟಕದಿಂದ ಇಡೀ ಜಗತ್ತಿಗೆ ಜಗತ್ತಿನ ಜನರಿಗೆ ನ್ಯಾಯ ದೊರಕಲು ಈ ವಿಸ್ತಾರ ಚಾನಲ್ ವಿಸ್ತಾರವಾಗಿ ಬೆಳಗಲಿ ಅಂತೇಳಿ ನಾನು ಇದಕ್ಕೊಂದು ಟೈಲರ್ ಕೊಟ್ಟಿದ್ದೇನೆ. ವಿಸ್ತಾರ ಚಾನೆಲ್ ನ್ಯಾಯಯುತವಾಗಿ ಕನ್ನಡ ಜನತೆಗೆ ಒಂದು ತನ್ನ ಸೇವೆಯನ್ನು ಸಲ್ಲಿಸಲಿ ಎಂಬ ಆಶಯದ ಒಂದು ಸಾಂದರ್ಭಿಕವಾದ ಒಂದು ಚಿತ್ರವನ್ನು ತನ್ನ ಕೈಚಲನದಲ್ಲಿ ಮೂಡಿಸಿದ್ದಾರೆ ಶ್ರೀಯುತ JP ಆಚಾರ್ಯ ಮತ್ತು ಅವರ ಜ್ಯೇಷ್ಠ ಆಚಾರ್ಯರವರು. ವಂದನೆಗಳು. ಇದೀಗ ನಮ್ಮ ಈ ಸೌಭಾಗ್ಯ ಸಭಾಭವನದ ಮಾಲಕರು, ನಮ್ಮೆಲ್ಲರ ಆತ್ಮೀಯ ಪುರೋಹಿತರಾಗಿರುವಂಥ ಶ್ರೀ ಭಾಸ್ಕರ್ ಐತಾಳ್ರವರನ್ನು ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅವರಿಗೂ ಮೋಹನ್ ಕುತ್ತಾರ್ ಇವರು ಶಾಲು ಹಾಕಿ ಗೌರವ ಮಾಡಬೇಕಾಗಿ ವಿನಂತಿ. ಶ್ರೀಯುತ ಭಾಸ್ಕರ್ ಐತಾಳ್ರವರಿಗೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಉಪಸ್ಥಿತಿ ಹರೇಕಲ ಹಾಜಬ್ರು ತಮ್ಮ ಒಂದೆರಡು ಶುಭ ನುಡಿಯನ್ನು ಈ ಒಂದು ಕನ್ನಡ ಸಂಭ್ರಮದಲ್ಲಿ ನೀಡಬೇಕಾಗಿ ವಿನಂತಿ. ವಿಸ್ತಾರ ಚಾನಲ್ ಆಯೋಜನೆ ಮಾಡಿದಂಥ ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ನಮ್ಮ ಜೊತೆ ಉಪಸ್ಥಿತಿರುವಂಥ ಶ್ರೀಯುತ ಹರೇಕಲ ಹಾಜಬ್ರು. ಇಸ್ಕಾರ ಕನ್ನಡ ಚಾನಲ್ ಉದ್ಘಾಟನೆ ಮಾಡುವ ದಿನ ಸಂದರ್ಭದಲ್ಲಿ ನಮ್ಮ ಊರಿನ ಗಣ್ಯರು ಎಲ್ಲರೂ ಸೇರಿಕೊಂಡಿದ್ದಾರೆ. ಇವರಿಗೆಲ್ಲ ನಾನು ಋಣಿಯಾಗಿದ್ದೇನೆ. ಈ ಬಡತನದ ಅರೆಕಲ ಆಜಬ್ಬನು ಕೂಡ ಈ ಇಸ್ಕಾರ ಚಾನಲ್ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳುವ ಅವಕಾಶ ಕೊಟ್ಟ ಈ ಕನ್ನಡ ಇಸ್ಕಾರ ಚಾನಲ್ ಆಡಳಿತ ಮಂಡಳಿಗೆ ಸದಸ್ಯರಿಗೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ನಾನು ಈ ಉಲ್ಲಾಲ ಹಬ್ಬಕ್ಕದೆ ಮಣ್ಣಲ್ಲಿ ಋಣಿಯಾಗಿಂದಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಈಗಲೇ ಅವರು ನಮ್ಮ ಗುರುಗಳೊಂದು ವೇದಿಕೆಯಲ್ಲಿ ಹೇಳಿದ್ದಾರೆ, ಒಂದು ಮಾಧ್ಯಮ ಏನೆಲ್ಲ ಸಾಗಿಸಬಹುದು ಅಂತ ಹೇಳಲಿಕ್ಕೆ ಒಂದು ಸಂದರ್ಭದಲ್ಲಿ ಈ ಬಡತನ ಇದ್ದ ಅರೆಕಲ ಆಜಪ್ಪ ಕೂಡ ಒಂದು
ಹೇಳ್ತಾರೆ. ಯಾಕೆಂದರೆ ನಾನು ಚುಟುಕದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಅರೆಕಲ ಒಂದು ಸೆಟ್ನವರ ಭೂಮಿಲಿ ಹುಟ್ಟಿ ಮಳೆದ ಮನುಷ್ಯನ 55 ಶತಮಾನದಲ್ಲಿ ಒಬ್ಬ ಸಾಮಾನ್ಯ ಬಡತನ ಮನುಷ್ಯ, ಒಬ್ಬ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿ ಮೊನ್ನೆ ಕೂಡ ನವೆಂಬರ್ 8ಕ್ಕೆ ಒಬ್ಬ ಸಾಮಾನ್ಯ ಈ ಕರಾವಳಿ ಭಾಗದಲ್ಲಿ ಅರೆಕಲ ಬಡತನ ಇದ್ದ ಆಜಬ್ಬನ ದೇಶದ ಪ್ರಧಾನಮಂತ್ರಿಗೆ ಅವರು ಕಂಡು ತೋರಿಸಿದರ ಕಾರಣ ಕೂಡ ರಾಷ್ಟ್ರಪತಿ ಅವರು ಪ್ರಧಾನಮಂತ್ರಿಗೆ ಅವರು ಕೊಡೋ ಈ ಮಾಧ್ಯಮ ಇಲ್ಲದ್ರೆ ನಾನು ಹೋಗ್ಲಿಕ್ಕೆ ಇಲ್ಲ. ಯಾಕೆಂದರೆ ನಾನು ಚುಟುಕದಲ್ಲಿ 2004 ಸೆಪ್ಟೆಂಬರ್ 16 ಸಾರಿ ಸರ್, ನಾನು ನಿಮ್ಮ ಮಾತು ಮುಂದೆ ಹೋಯ್ತೆ. 2004 ಸೆಪ್ಟೆಂಬರ್ 16 ಒಂದು ವಸಂತಿಕಾಂತ ಪತ್ರಿಕೆ ಗುರುಪ್ಪ ಬಾಲೆಪೋಣು ನನ್ನನ್ನು ಅವರು ಬರೆದೇ ಇದ್ದರೆ ಕೂಡ ಈ ಉಲ್ಲಾಲ ಹಬ್ಬಕ್ಕ ಮಣ್ಣಲ್ಲಿ ಇವತ್ತು ಇಸ್ಕಾರ ಚಾನಲ್ ಕೂಡ ನಾನು ಈ ದೀಪ ಬೆಳಕು ಕೂಡ ನನಗೆ ಕಾರಣ ಅಲ್ಲ. ಅದರ ಜೊತೆಯಲ್ಲಿ ಅದರ ನಂತರ ನನ್ನನ್ನು ಯಾರೆಲ್ಲ ದೇಶದಲ್ಲಿ ಕೂಡಿದ್ದೇನೆ, ಯಾರು ನನಗೆ ಸಹಾಯ ಮಾಡಲಿಕ್ಕೆ ಹೇಳಲಿಕ್ಕೆ ಕೂಡ ಆಗೋದಲ್ಲ. ಆ ಸಂದರ್ಭದಲ್ಲಿ ಇವತ್ತು ಭಾಳ ಸಂತೋಷ, ಇಸ್ಕಾರ ಚಾನಲ್ ಇವತ್ತು ಕನ್ನಡ ಮೇಡಮ್ ಶಾಲೆಯನ್ನು ದೇಶದ ಉಲ್ಲಾಲ ಹಬ್ಬ ಈ ಸಮಾರಂಭದಲ್ಲಿ ಪಾಲ್ಗೊಳ್ಳ ಎಲ್ಲ ನನ್ನ ಊರಿನ ಗಣ್ಯರಿಗೆ, ನಮ್ಮ ಊರಿನ ಮಾಜಿ ಈ ಗ್ರಾಮದ ಜಿಲ್ಲಾ ಬೋಳಿಯಾರ್ ಸಂತೋಷ್ ಕುಮಾರ್ ಅವರು ಇಡುವುದು, ನಮ್ಮ ಗ್ರಾಮದ ಅರೆಕಲ ವಿದ್ಯಾದಾಸನ ಕೋಳ ಮಾದೇವ, ನನ್ನ ಗೌರವಾನ್ವಿತ ಅಧ್ಯಕ್ಷರಿರ್ಬೋದು, ಮೇಡಮ್ ಇದ್ದಾರೆ, ಅವರೆಲ್ಲ ನಾನು ಈ ಸಂದರ್ಭದಲ್ಲಿ ಅವಕಾಶ ಕೊಟ್ಟದಕ್ಕೆ, ನನಗೆ ದೀಪ ಬೆಳಗುವ ನಮ್ಮ ಸಂತೋಷ್ ಕುಮಾರ್ ಮುಖಾಂತರ ದೀಪ ಬೆಳಗುವ ಮುಖಾಂತರ ಅವಕಾಶ ಕೊಟ್ಟದಕ್ಕೆ ಇಸ್ಕಾರ ಚಾನಲ್ ದೀಪದ ಉಲ್ಲಾಲಲ್ಲ ಇಡೀ ದೇಶದಲ್ಲಿ ಬೆಲೆಯಿಲ್ಲಂತೆ ಹಾರೈಸುತ್ತೇನೆ. ನಮ್ಮ ಈ ಕನ್ನಡ ಚಾನಲ್ಗೆ ನಾನು ಋಣಿಯಾಗಿದ್ದೇನೆ. ಇನ್ನು ನನ್ನ ಬಡತನ ತೋರಿಸಿ ಅವರು ದೇವರ ಅನುಗ್ರಹ ಮಾಡಿಕೊಳ್ಳಿ ಅಂತೆ ಕನ್ನಡ ಇಸ್ಕಾರ ಚಾನಲ್ ಉಲ್ಲಾಲಗೆ ಧನ್ಯವಾದ. ನಮಸ್ಕಾರ. ಶ್ರೀಯುತ ಹರೇಕಳ ಹಾಜಬ್ರವರಿಗೆ ಮುಂದಕ್ಕೆ ಈ ವೇದಿಕೆಯಲ್ಲಿ ಶ್ರೀಯುತ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಅವರಿಂದ ಒಂದೆರಡು ಶುಭ ನುಡಿಗೆಯನ್ನು ನುಡಿಬೇಕಾಗಿ ವಿನಂತಿ. ವಿಸ್ತಾರ ಚಾನಲ್ನ ಈ ಒಂದು ಕನ್ನಡ ಸಂಭ್ರಮದ ಕಾರ್ಯಕ್ರಮದಲ್ಲಿ ವಿಶೇಷವಾದ ಕಾರ್ಯಕ್ರಮ ಏನೆಂದರೆ, ಕರ್ನಾಟಕ ರಾಜ್ಯದ ಹಳ್ಳಿ ಮೂಲೆ ಗಲ್ಲಿಗಳಲ್ಲಿ ಕೂಡ ವಿಸ್ತಾರ ಚಾನಲ್ ಉದ್ಘಾಟನೆಯಾಗಿದೆ. ಇವಾಗ ಉಲ್ಲಾಲ ತಾಲೂಕಿನ ನಮ್ಮ ಸೌಭಾಗ್ಯ ಸದನದಲ್ಲಿ ಕೂಡ ಹಿರಿಯರ ಶುಭ ಆಶೀರ್ವಾದದೊಂದಿಗೆ ಹಲವು ಕಾರ್ಯಕ್ರಮಗಳೊಂದಿಗೆ ಹಲವು ಕನ್ನಡ ಮತ್ತು ಸಾಹಿತ್ಯ ಸಂಸ್ಕೃತಿಯ ವಿವಿಧ ಕಾರ್ಯಕ್ರಮಗಳೊಂದಿಗೆ ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸೌಭಾಗ್ಯ ಸದನದ ನಮ್ಮ ಹಿರಿಯರು, ನಮ್ಮ ನೇತಾರರು, ಮಾರ್ಗದರ್ಶಕರಂಥ ಗೌರವಾನ್ವಿತ ಭಾಸ್ಕರ್ ಐತಾಳರು ನಮ್ಮೊಟ್ಟಿಗಿದ್ದಾರೆ. ಅದರ ಒಟ್ಟಿಗೆ ಕ್ಷೇತ್ರದ ಅಧ್ಯಕ್ಷರು ಚಂದ್ರಾಸ್ ಪಂಡಿತ ಹೌಸು, ಅಲೆಮಾರಿ ನಿಗಮದ ಅಧ್ಯಕ್ಷರು ರವೀಂದ್ರನಾಥ್ ಶೆಟ್ಟಿ, ಇಡೀ ದೇಶಕ್ಕೆ ಸಂತೋಷವನ್ನು ತಂದುಕೊಟ್ಟಂಥ ನಮ್ಮೂರಿನ ಅತ್ಯಂತ ಗಣ್ಯರು, ನಮಗೆಲ್ಲರಿಗೂ ಪ್ರೀತಿ ಮಾರ್ಗದರ್ಶಕರು, ಹಿರಿಯರು ಆದಂಥ ಪದ್ಮಶ್ರೀ ಪ್ರಶಸ್ತಿ ವಿಜೇತರಾದಂಥ ಅತ್ಯಂತ ಸರಳ ವ್ಯಕ್ತಿ ಎಂಬ ಪಾತ್ರಕ್ಕೆ ಪಾತ್ರರಾದ ನಮ್ಮ ಗೌರವಾನ್ವಿತ ಆಜಬ್ಬರವರು ನಮ್ಮೊಟ್ಟಿಗಿದ್ದಾರೆ. ಕೃಷ್ಣಪ್ಪನವರು ನಮ್ಮೊಟ್ಟಿಗಿದ್ದಾರೆ, ಸಿರಿಲವು ನಮ್ಮೊಟ್ಟಿಗಿದ್ದಾರೆ, ಧನಲಕ್ಷ್ಮಿ ಅಕ್ಕ, ಸುಹಾಸಿನಿ ಅಕ್ಕ, ನಮ್ಮ ಪ್ರಾಂಶುಪಾಲರಾದ ನವೀನ್ ಗಟ್ಟಿಯವರು, ಅದರ ಒಟ್ಟಿಗೆ ನಮ್ಮ ಶ್ರೀನಾಥ್ ಶೆಟ್ಟಿಯವರು, ದೇವಿಪ್ರಸಾದ್ ಶೆಟ್ಟಿಯವರು ಎಲ್ಲರೂ ವಿಶೇಷವಾಗಿ ನಮ್ಮೊಟ್ಟಿಗಿದ್ದಾರೆ. ಪತ್ರಕರ್ತರಾದಂಥ ರಾಜೇಶ್ ಅಣ್ಣ, ಭರತಣ್ಣ, ಅದರ ಒಟ್ಟಿಗೆ ಹಲವು ಪತ್ರಿಕೆಗಳಲ್ಲಿ ಕೆಲಸ ಮಾಡುವಂಥ ಸತೀಶಣ್ಣ, ವಸಂತಣ್ಣ, ಹಲವು ಪತ್ರಕರ್ತರು, ಮಾಧ್ಯಮದವರು ನಮ್ಮೊಟ್ಟಿಗೆ ಇದ್ದಾರೆ. ವಿಶೇಷವಾಗಿ ವಿಸ್ತಾರ ಎಂಬ ಹೆಸರನ್ನು, ವಿಸ್ತಾರ ಅಂದರೆ ಅದು ವಿಸ್ತಾರವಾಗೋದು, ಅದು ಎಲ್ಲಿ ತನಕ ವಿಸ್ತಾರ ಆಗ್ತದೆ ಅಂದರೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಅದು ದೇವರ ಆಶೀರ್ವಾದ, ಜನಗಳ ಆಶೀರ್ವಾದದಿಂದ ಅದು ಜಗತ್ತಿನ ತುದಿಯವರೆಗೆ ವಿಸ್ತಾರವಾಗುವ ಸಂದೇಶವನ್ನು JP ಆಚಾರ್ಯರು ಅವರ ಕಲಾಕೃತಿಯಿಂದ ತೋರಿಸಿಕೊಟ್ಟರು. ನ್ಯಾಯ ಕೊಡಬೇಕು ಎಂಬ ಉದ್ದೇಶದಿಂದ ನ್ಯಾಯ ಯಾವ ರೀತಿಯಲ್ಲಿ ಬರ್ಬೋದು, ಎದುರಲ್ಲಿ ಅಂಧಾಕಾರದಲ್ಲಿ ಕೂಡ ದೀಪ ಪ್ರಜ್ವಲನೆ ಆಗುವಂಥ ಸುಂದರವಾದ ಆಕೃತಿಯನ್ನು ಅವರು ವರ್ಣಿಸಿದ್ದಾರೆ. ಅದರ ಒಟ್ಟಿಗೆ ಇದರ ನೇತೃತ್ವವನ್ನು ವಹಿಸಿದವರು ಅತ್ಯಂತ ಪ್ರಸಿದ್ಧ ನಮ್ಮ ಖ್ಯಾತ ಪತ್ರಕರ್ತರಾದ ಹರಿಪ್ರಕಾಶ್ ಕೋಣೆಮನೆ. ಅವರ ನೇತೃತ್ವ ಅಂದರೆ ಅದು ವಿಶೇಷವಾದ ನೇತೃತ್ವ. ಅದರ ಒಟ್ಟಿಗೆ ವ್ಯವಸ್ಥಾಪನಾ ನಿರ್ದೇಶಕರಾದ HV ಧರ್ಮೇಶ್ ಮತ್ತು ನಿರ್ದೇಶಕರಾದಂಥ ಶ್ರೀನಿವಾಸ್ ಹೆಬ್ಬಾರ್ರವರು. ಅದರ ಒಟ್ಟಿಗೆ ಇಡೀ ಟೀಮ್, ನನಗೆ ಖುಷಿಯಾಯಿತು. ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಇವಾಗ ತಾನೇ ಆದ ಉಲ್ಲಾಲ ತಾಲೂಕಿನ ಕೊಲ್ಯದ ಸೌಭಾಗ್ಯ ಸದನದಲ್ಲಿ
ನಮ್ಮ ಐತಾಳರ ಇದು ಶುಭಾಸ್ತ್ರದಿಂದ ಅದು ಉದ್ಘಾಟನೆ ಆಗುವುದಂದರೆ ಅದು 100ಕ್ಕೆ 100 ವಿಸ್ತಾರ ಆಗ್ತದೆ. ವಿಸ್ತಾರ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಅದಕ್ಕೆ ವಿಸ್ತಾರದ ವಿಶೇಷತೆ ಏನಂತ ನಮ್ಮ ಗೌರವಾನ್ವಿತ ಪ್ರೊಫೆಸರ್ ಆದಂಥ ನವೀನ್ ಗಟ್ಟಿಯವರು ನಮಗೆ ತಿಳಿಸಿದ್ದಾರೆ. ನನಗೆ ಪೂರ 100ಕ್ಕೆ 100 ವಿಶ್ವಾಸ ಉಂಟು. ಅತ್ಯಂತ ಸುಂದರವಾಗಿ ಕಾರ್ಯನಿರ್ವಹಿಸಿದ್ದಾರೆ ನಮ್ಮ ಪ್ರವೀಣ್ ಕೊಂಪಲ್ರವರು. ಈ ವಿಸ್ತಾರ JP ಆಚಾರ್ಯವರು ಬೆಳೆಸಿದಂಥ ಚಿತ್ರಕಲೆಯ ಮೂಲಕ ಸತ್ಯವನ್ನು ಸಮಾಜಕ್ಕೆ ತಿಳಿಸುವಂಥ, ಅನ್ಯಾಯವಾದಾಗ ಸಿಡಿದೆದ್ದು ಜನರೊಟ್ಟಿಗೆ ನಿಲ್ಲುವಂಥ, ಜಗತ್ತಿನ ಸತ್ಯ ಸುದ್ದಿಯನ್ನು ಕ್ಷಣಾರ್ಧದಲ್ಲೇ ಜನರಿಗೆ ತಿಳಿಸುವಂಥ, ರಾಜಕೀಯವಾಗಿರಲಿ ಸಾಮಾಜಿಕವಾಗಿರಲಿ ಕ್ರೀಡೆಯಲ್ಲಾಗಿರಲಿ ಎಲ್ಲವನ್ನು ಸ್ಪಷ್ಟವಾಗಿ ಸತ್ಯವಾಗಿ ಸಮಾಜಕ್ಕೆ ತಿಳಿಸ್ತೇನೆಂಬ 100ಕ್ಕೆ 100 ವಿಶ್ವಾಸ ತನಗೆ ವಿಸ್ತಾರದಲ್ಲಿದೆ. ಇದು ಅತ್ಯಂತ ಅಲ್ಪ ಸಮಯದಲ್ಲಿ ಇದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿಯನ್ನು ತರಲಿ. ಅವರು ಎನಿಸಿದಂಥ ಕೆಲಸ ಇವಾಗ ಉದ್ಘಾಟನೆ ಆದಂಥ ಈ ಶುಭ ಸಂದರ್ಭದಲ್ಲಿ ಎಲ್ಲಿಯೂ ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ, ವಿಶ್ವಾಸಕ್ಕೆ ಯಾವುದೂ ಕಳಂಕ ಬಾರದ ರೀತಿಯಲ್ಲಿ ದೇವರ ಆಶೀರ್ವಾದವು ಸದಾ ನಿಮ್ಮೊಟ್ಟಿಗೆ ಇರಲಿ. ಹಲವು ಸಂಗೀತದೊಂದಿಗೆ ಪದ್ಯಗಳನ್ನಾಡಿದ ನಮ್ಮ ಜಗದೀಶನ್ನಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅದರ ಒಟ್ಟಿಗೆ ಶಾಲಾ ಮಕ್ಕಳು ಬಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟಂಥ ಈ ವಿಸ್ತಾರಕ್ಕೆ ವಿಸ್ತರಣೆಯನ್ನು ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ವಿಶೇಷವಾಗಿ ತನ್ನ ಹೃದಯಾಂತರಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸಿ, ವಿಸ್ತಾರವಾಗುತ್ತಾ ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಇವಾಗ ನಡೆಯುತ್ತಿರುವುದನ್ನು ಸತ್ಯವನ್ನು ತಿಳಿಸುವಂಥ ವಿಸ್ತಾರವು ಸದಾ ನಮ್ಮೆಲ್ಲರ ಹೃದಯದಲ್ಲಿ ಮೂಡಿ ಬರಲಿ ಎಂದು ಆಶಿಸುತ್ತಾ ತನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಮಾಧ್ಯಮ ಕ್ಷೇತ್ರಕ್ಕೆ ಈ ಭಾಗದಲ್ಲೂ ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಂದ ಚಾಲನೆ ದೊರಕಿದಂಥ ನಮ್ಮ ವಿಸ್ತಾರ ನ್ಯೂಸ್ ಈ ಭಾಗದಲ್ಲೂ ಕೂಡ ಅದಕ್ಕೊಂದು ಚಾಲನೆ ಕೊಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ ಮಾಧ್ಯಮ ಮಿತ್ರರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ವಿಸ್ತಾರ ನ್ಯೂಸ್ ಕನ್ನಡ ಚಾನೆಲ್ ಬಹಳ ಸುಂದರವಾಗಿ ನಿಖರವಾಗಿ ಜನಪರ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡುವಂತಾಗಲಿ ಅಂತ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಖ್ಯಾತ ಪತ್ರಕರ್ತ ಹರೀಶ್ ಪ್ರಕಾಶ್ ಕೋನೆಮನೆಯವರ ನೇತೃತ್ವದಲ್ಲಿ ನಮ್ಮ HV ಧರ್ಮೇಶ್ ಮತ್ತು ಶ್ರೀನಿವಾಸ್ ಹೆಬ್ಬಾರವರ ಒಟ್ಟು ನೇತೃತ್ವದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಮಾಧ್ಯಮ ಮಿತ್ರ, ಬಹಳ ಮುಖ್ಯವಾಗಿ ಈ ಭಾಗದ ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜೇಶ್ ರವರ ನೇತೃತ್ವದಲ್ಲಿ ವಿಸ್ತಾರ ಬಹಳ ಒಳ್ಳೆ ರೀತಿಯಲ್ಲಿ ನಮ್ಮ JP ಆಚಾರ್ಯವರ ಒಂದು ಕುಂಚದಲ್ಲಿ ಮೂಡಿ ಬಂದಂಥ ಆ ಚಿತ್ರ ಬಹಳ ಸುಂದರವಾದ ವಿಚಾರವನ್ನು ತಿಳಿಸ್ತದೆ. ಒಂದು ಸಮಾಜಕ್ಕೆ ಸಾಮಾಜಿಕ ನ್ಯಾಯವನ್ನು ಕೊಡುವುದರ ಮೂಲಕ ಒಂದು ನಿಖರ ಸತ್ಯಕ್ಕೆ ಸತ್ಯವಾದಂಥ ಆ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥ, ನಿಖರತೆಯನ್ನು ತಿಳಿಸುವಂಥ ಕೆಲಸ ಕಾರ್ಯಗಳು ನಿಜವಾಗಿಯೂ ಕೂಡ ಅದೊಂದು ಮಾಧ್ಯಮ. ಇವತ್ತು ಸರ್ಕಾರಕ್ಕೆ 3 ಅಂಗಗಳಿದ್ದರೆ ಈ ಮಾಧ್ಯಮವೂ ಕೂಡ ಇನ್ನೊಂದು ಅಂಗ ಅಂತ ಈಗಾಗಲೇ ಉಪನ್ಯಾಸಕರು ಹೇಳಿದರು. ಆ ಮೂಲಕ ಒಟ್ಟು ಒಂದು ಚಿತ್ರಣ ಸತ್ಯ ಘಟನೆಗಳನ್ನು ಸಮಾಜಕ್ಕೆ ತಿಳಿಸುವುದರ ಮೂಲಕ ವಿಸ್ತಾರ ಇನ್ನಷ್ಟು ಆ ಹೆಸರೇ ಸೂಚಿಸ್ತದೆ ವಿಸ್ತಾರ ಅಂತೇಳಿ, ಇಡೀ ಲೋಕದೆಲ್ಲೆಡೆ ವಿಸ್ತಾರವಾಗಿ ಬೆಳೆಯಲಿ ಅಂತೇಳಿ ಸಂದರ್ಭದಲ್ಲಿ ಶುಭಾಶಯನ ಕೋರುತ್ತಾ, ಈ ಒಂದು ಸಂದರ್ಭದಲ್ಲಿ ಸೇರತಕ್ಕಂಥ ಎಲ್ಲ ಗೌರವಾನ್ವಿತರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಬಂಧು ಮಿತ್ರರಿಗೆ ಕೂಡ ಅಭಿನಂದನೆ ಸಲ್ಲಿಸುತ್ತಾ, ನನ್ನೆಲ್ಲ ಮಾಧ್ಯಮ ಮಿತ್ರರು ಕೂಡ ವಂದಿಸುತ್ತಾ, ಮತ್ತೊಮ್ಮೆ ವಿಸ್ತಾರ ಚಾನಲ್ ಇದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯನ ಕೋರುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸಿ. ದೇಶದಲ್ಲಿ ರಾಜ್ಯದಲ್ಲಿ ಯಾವುದರಲ್ಲಿ ನಡೆಯುವಂಥ ಸತ್ಯವನ್ನು ಸತ್ಯದ ರೀತಿಯಲ್ಲಿ ಸಮಾಜಕ್ಕೆ ತಿಳಿಸುವ ಒಟ್ಟಿಗೆ ಅದೇ ರೀತಿ ಒಂದು ನ್ಯಾಯಕ್ಕಾಗಿ ಜನಗಳು ನ್ಯಾಯದ ರೀತಿ ಯಾವ ರೀತಿ ಸಂಘಟಕರಾಗಿ ಅನ್ಯಾಯವನ್ನು ಯಾವ ರೀತಿಯಲ್ಲಿ ವಿರೋಧ ಮಾಡಬೇಕು, ನ್ಯಾಯವನ್ನು ಹೇಗೆ ಪಡೆಯಬೇಕಂತ ಒಂದು ತಿಳುವಳಿಕೆಯನ್ನು ಕೊಡುವಂಥ ಒಂದು ಚಾನಲ್ ಆಗಿ, ಅದರ ಒಟ್ಟಿಗೆ ನಮ್ಮ ರಾಜ್ಯ ದೇಶದಲ್ಲಿರುವಂಥ ಅತಿ ಕೆಳಮಟ್ಟದಲ್ಲಿ ಇರುವಂಥ ಅವರಿಗೆ ಒಂದು ಧ್ವನಿ ಕೊಡುವುದು, ಅದರೊಟ್ಟಿಗೆ ಅವರಿಗೆ ಸಮಾಜದಲ್ಲಿ ಎದ್ದು ನಿಲ್ಲಲಿಕ್ಕೆ ಶಕ್ತಿ ಕೊಡುವಂಥ ಒಂದು ಚೈತನ್ಯ, ಆ ಒಂದು ತಿಳುವಳಿಕೆಯನ್ನು ಕೊಡುವೊಟ್ಟಿಗೆ ನಮ್ಮ ದೇಶದ ಒಂದು ಸೌಹಾರ್ದತೆಯನ್ನು
ಜಾತ್ಯತೀತತೆಯನ್ನು ಗಟ್ಟಿಗೊಳಿಸುವಂಥ ವ್ಯವಸ್ಥೆಯೊಟ್ಟಿಗೆ ಇಡೀ ನಮ್ಮ ದೇಶದ ಎಲ್ಲ ಜನಗಳಿಗೆ ಅವರ ಮೂಲಭೂತ ಹಕ್ಕನ್ನು ಪ್ರಾಮಾಣಿಕವಾಗಿ ನ್ಯಾಯಯುತ ರೀತಿಯಲ್ಲಿ ಅವರ ನಮ್ಮ ವ್ಯವಸ್ಥೆಯ ಮುಖಾಂತರ ಪಡೆಯುವಂಥ ತಿಳುವಳಿಕೆಯನ್ನು ಕೊಟ್ಟು ಇಡೀ ಸಮಾಜದ ಎಲ್ಲ ಕೆಳಮಟ್ಟದಲ್ಲಿರುವಂಥ ಯುವಕರಾಗಲಿ ಯುವಜನಾಗಲಿ ರೈತರಾಗಲಿ ಕಾರ್ಮಿಕರಾಗಲಿ ಮಹಿಳೆಯರಾಗಲಿ ಯಾರು ಅವರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ನ್ಯಾಯಕ್ಕಾಗಿ ಹೋರಾಟ ಮಾಡುವಂಥ ಒಂದು ಶಕ್ತಿಯನ್ನು ಈ ಒಂದು ವಿಸ್ತಾರ ಚಾನಲ್ ಕೊಟ್ಟು ಇಡೀ ನಮ್ಮ ದೇಶದಲ್ಲಿ ವಿಸ್ತರಣೆ ಆಗಿ ಎಲ್ಲರಿಗೂ ಒಂದು ಪ್ರೀತಿಯ ನಮ್ಮ ಪರವಾಗಿದ್ದಂಥ ಒಂದು ಚಾನಲ್ ವಿಸ್ತಾರ ಚಾನಲ್ ಅಂತ ಆ ಪ್ರೀತಿ ವಿಶ್ವಾಸ ಹುಟ್ಟಿಸುವಂಥ ಕೆಲಸ ಈ ವಿಸ್ತಾರ ಚಾನಲ್ನಿಂದ ಆಗಲಿ ಅಂತ ಹೇಳಿಕೊಳ್ತಾ ಈ ವಿಸ್ತಾರ ಚಾನಲ್ಗೆ ಶುಭಾಶಯವನ್ನು ಅರ್ಪಣೆ ಮಾಡುತ್ತಾ ನನಗೆ ಅವಕಾಶ ಕೊಟ್ಟದಕ್ಕೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಈ ಕ್ಷೇತ್ರದ ಆರಾಧ್ಯ ಶಕ್ತಿಯಾಯಿನ ನಾಗಬ್ರಹ್ಮ ದೇವರು ಅಪ್ಪೆ ಅನ್ನಪೂರ್ಣೇಶ್ವರಿ ಗ್ರಾಮದ ಸೋಮನಾಥೇಶ್ವರ ದೇವರನ್ನು ವಂದನೆ ಮಲ್ತೊಂದು ಇನಿ ಮುಂಜಿ ವಿಶೇಷವಾಯಿನ ಆ ಸಮಯ ಅಂತ ಬಂದ್ಬಿಡಿ ದೀಪಾವಳಿ ಕರೆದು ಕಾರ್ತಿಕ ಮಾಸದ ಶುಭಗಳಿಗೆ ಸಂಧ್ಯಾಕಾಲವು ವಿಶೇಷವಾದ ಮುಂಜಿ ವಿಸ್ತಾರ ಪಂಪನ ಚಾನಲ್ ನಮ್ಮ ಸೌಭಾಗ್ಯ ಪಂಪಿನ ಸಭಾಭವನಡು ಉದ್ಘಾಟನೆ ಆಯಿನ ಈ ಒಂಜಿ ವಿಸ್ತಾರ ಚಾನಲ್ ಉಳ್ಳಾಲಡ್ದು ಪತ್ತಿನ ಭಾರತ ಬಿಡ್ದು ಇಡೀ ಪ್ರಪಂಚಡೆ ವಿಸ್ತಾರವಾದ ನಡಪಡು ಪಣದ ದೇವರು ಅನುಗ್ರಹ ಕೊರಡು ಪಣದು ಮನುಷ್ಯವೇ ಒಂಜಿ ಕರ್ತವ್ಯ ಮಲ್ಪನಗ ನಮ್ಮ ಧರ್ಮಶಾಸ್ತ್ರ ಬಂದು ದೇವತಾನುಗ್ರಹ ಮನುಷ್ಯ ಪ್ರಯತ್ನ ಕಾರ್ಯಸಿದ್ಧಿ ಅಂಚನೆ ದೇವರನ್ನ ಒಂಜಿ ಅನುಗ್ರಹನ ಪಡೆದು ಈ ಜಾಗದ ಆರಂಭ ಆಯಿನ ಈ ವಿಸ್ತಾರ ಚಾನಲ್ ಪರಿಪೂರ್ಣತೆಯಾದ ಇಡೀ ಒಂಜಿ ಕೀರ್ತಿ ಯಶಸ್ಸು ಬತದ ಐಟು ಏರು ಮಾತ ಸೇವೆಯನ್ನು ಬೆನ್ಪೆರ ಅಕಲಿಗೆ ಮಾತ ಉತ್ತೇಜನ ಕೊರ್ಪುನ ಒಂಜಿನ ಆರೋಗ್ಯ ಭಾಗ್ಯನು ದೇವರು ಕೊರದು ಇಂದು ವಿಸ್ತಾರವಾದ ನಡಪಡು ಪಡೆದು ಎನ್ನ ರಡ್ಡು ಪಾತ್ರ ಅನೇಕ ನ್ಯೂಸ್ ಚಾನೆಲ್ಗಳು ಮಾಧ್ಯಮಗಳು ಸಮಾಜದಲ್ಲಿ ಕೆಲಸಗಳು ಮಾಡ್ತಾ ಇದೆ. ಆದರೆ ಎಲ್ಲ ಚಾನಲ್ಗಳಿಗಿಂತಲೂ ವಿಶೇಷವಾಗಿ ಭಿನ್ನತೆಯಾಗಿ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಕಷ್ಟ ಕಾರ್ಪಣ್ಯಗಳನ್ನು ಗುರುತಿಸಿಕೊಂಡು ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸ ವಿಸ್ತಾರ ಚಾನಲ್ ಆಗಲಿ ಅನ್ನುವಂಥ ನಮ್ಮೆಲ್ಲರ ಸದಾಭಿಷಯ. ಹಾಗಾಗಿ ಇವತ್ತು ನಡೆದಂಥ ಕನ್ನಡ ಸೌರಭ ಕಾರ್ಯಕ್ರಮದ ಮೂಲಕವಾಗಿ ಚಾನಲ್ನ ಒಂದು ವಿಶೇಷವಾದಂಥ ಒಂದು ಪ್ರವಾಸ ಮುಂದುವರಲಿಕ್ಕಿದೆ. ತನ್ನ ಈ ಪತ್ರಿಕಾ ಮಾಧ್ಯಮ ರಂಗದಲ್ಲಿ ಅತ್ಯಂತ ಉನ್ನತವಾದ ಕೊಡುಗೆಯನ್ನು ವಿಸ್ತಾರ ಚಾನಲ್ ವಿಶ್ವಾಸಕ್ಕೆ ಅರ್ಹತೆಯನ್ನು ಪಡೆದಿರುವಂತಹ ಒಂದು ಸಂಸ್ಥೆ ಆಗಿರಲಿ. ಆ ವಿಸ್ತಾರ ವಿಶ್ವಾಸಾರ್ಹತೆಗೆ ಇನ್ನೊಂದು ಹೆಸರಾಗಿ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಾಗಿರಲಿ, ಮಹಿಳೆಯರಾಗಿರಲಿ, ದುರ್ಬಲರಾಗಿರಲಿ ಅವರ ಕಷ್ಟಗಳಿಗೆ ಸಹಕಾರವನ್ನಿಟ್ಟು ತನ್ನ ನಮ್ಮ ಚಾನಲ್ನ ಮೂಲಕವಾಗಿ ಸರ್ಕಾರಕ್ಕೆ ಗಮನ ಸೆಳೆದು ಬೇಕಾಗಿರುವಂಥ ಎಲ್ಲ ಸಮಾಜದ ಕಷ್ಟಗಳನ್ನು ದೂರಗೊಳಿಸುವಲ್ಲಿ ಪಾತ್ರವನ್ನು ಪ್ರಮುಖವಾಗಿ ವಹಿಸಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ವಿಸ್ತಾರ ಚಾನೆಲ್ನ ಮುಂದಿನ ಪ್ರಯಾಣ ಬಹಳ ದೂರವಾಗಿ ವಿಸ್ತಾರವಾಗಿ ಬೆಳೆಯಲಿ ಅನ್ನುವಂಥ ಆಶಯದೊಂದಿಗೆ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಮ್ಮ ಪ್ರೊಫೆಸರ್ ಉಮೇಶ್ ಚಂದ್ರರವರಿಗೆ ನಮ್ಮ ಉದಯ ಮಂಜುನಾಡೇಶ್ ಹೂ ನೀಡಿ ಗೌರವ ಮಾಡಬೇಕಾಗಿ ವಿನಂತಿ. ಧನಲಕ್ಷ್ಮಿ ಗಟ್ಟಿ ನಮ್ಮ ಜೊತೆ ಇದ್ದಾರೆ. ಅವರ ಶುಭ ನುಡಿಯನ್ನು ಶುಭಾಶಯದ ಮಾತುಗಳು. ವಿಸ್ತಾರ ಚಾನಲ್ ಅನ್ನು ನಮ್ಮ JP ಅವರು ಬಹಳ ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ. ಮನದ ಮಾತಿಗೆ ಕನ್ನಡಿಯಾಗಿ, ನ್ಯಾಯ ದೇವತೆಗೆ ಕಣ್ಣಾಗಿ, ಹೊಂಬೆಳಕಿನ ಭರವಸೆಯ ಬೆಳಕಾಗಿ, ಪುಸ್ತಕದಿಂದ ಮಸ್ತಕಕ್ಕೆ ಲೋಕಕ್ಕೆ ಲೋಕಾಭಿರಾಮವಾಗಿ ಸದಾ ಚೈತನ್ಯ ತುಂಬುವ ವಿಸ್ತಾರ ಸವಿಸ್ತಾರವಾಗಿ ಬೆಳೆದು ರಾಜ್ಯ ದೇಶದಾದ್ಯಂತ ಸುದ್ದಿ ಮಾಧ್ಯಮದ ಜೊತೆಗೆ ಮನದ ಭಾವನೆಗಳ ಕಣ್ಣಾಗಿ ಸದಾ ಪ್ರೇರಣೆಯಾಗಲಿ ಎಂಬ ಶುಭ ಹಾರೈಕೆಯೊಂದಿಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಭಾಳ ಅರ್ಥಪೂರ್ಣವಾದ, ಭಾಳ ಅಪರೂಪವಾದ ಕಾರ್ಯಕ್ರಮ, ಭಾಳ ಸುಂದರವಾದ ಕಾರ್ಯಕ್ರಮ. ಈ ಥರದ ವೇದಿಕೆ, ಈ ಥರದ ಕಾರ್ಯಕ್ರಮದ ಏರ್ಪಾಟು ಭಾಳ ವಿರಳವಾಗಿ ನೋಡಿರ್ತಕ್ಕಂಥದ್ದು ನಾನು. ವಿಸ್ತಾರ TV ಚಾನೆಲ್ ಏನು ಮಾಡಬೇಕು, ಇದರ ಉದ್ದೇಶ ಏನಾಗಬೇಕು ಅನ್ನೋದನ್ನು ನಮ್ಮ ಆಚಾರ್ಯ ಕಲಾವಿದರಾದಂಥ ಆಚಾರ್ಯ ಅವರವರು ತಮ್ಮ ಸುಂದರ ಚಿತ್ರಕಲೆಯನ್ನು, ಭಾಳ ಅರ್ಥಪೂರ್ಣವಾದ ಕಲೆಯನ್ನು ಸಲ್ಲಿಸುವುದರ ಮುಖಾಂತರ ಹೇಳಿಬಿಟ್ಟಿದ್ದಾರೆ. ನ್ಯಾಯ ತಕ್ಕಡಿ ಇವತ್ತು ನಮ್ಮ ದೇಶದಲ್ಲಿ ಪ್ರತಿಯೊಂದು ರಂಗದಲ್ಲೂ, ಪ್ರತಿಯೊಂದು ಸ್ತರದಲ್ಲೂ ಬಡವರಿಗೆ, ನಿರ್ಗತಿಕರಿಗೆ, ಕಾನೂನು ತಿಳಿಯದವರಿಗೆ, ತಮ್ಮ ಹಕ್ಕುಗಳು ಏನು ಅಂತ ಗೊತ್ತಿಲ್ಲದವರಿಗೆ ಅನ್ಯಾಯ ಆಗ್ತಾ ಇರೋದು ಬಹಳ ಹೆಚ್ಚಾಗ್ತಾ ಇದೆ.
ಅನ್ಯಾಯ ಯಾವತ್ತೂ ಇದ್ದದ್ದೇ ಜಗತ್ತಿನಲ್ಲಿ. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಅನ್ಯಾಯ ಆಗ್ತಾ ಇದೆ. ಇಷ್ಟೆಲ್ಲ ಮಾಧ್ಯಮಗಳು ಇದ್ಕೊಂಡು, ಇಷ್ಟೆಲ್ಲ ಪತ್ರಿಕೆಗಳು ಇದ್ಕೊಂಡು, ಇಷ್ಟೆಲ್ಲ ಪತ್ರಕರ್ತರು ಇದ್ಕೊಂಡು ಜನರ ಗೋಳು ನಿಲ್ತಾ ಇಲ್ಲ. ಜನಗಳಿಗೆ ತಮಗೇನು ಕಷ್ಟಗಳಿವೆ, ಕಷ್ಟಗಳಿಗೆ ಏನು ಕಾರಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಉದಾಹರಣೆಗೆ ಹೇಳಬೇಕಂದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲೇ ಪರೀಕ್ಷೆ ಪಾಸ್ ಮಾಡಿದ ಮೇಲೂ ಸಹ 2 ವರ್ಷಗಳಾದರೂ ಕೂಡ ಇನ್ನೂ ಮಾರ್ಕ್ಸ್ ಕಾರ್ಡು, ಡಿಗ್ರಿ ಸರ್ಟಿಫಿಕೇಟು ಅವ್ರ ಕೈಗೆ ಸಿಕ್ಕಿಲ್ಲ. ನಾನು ಮಂಗಳೂರು ವಿಶ್ವವಿದ್ಯಾಲಯದ ಒಬ್ಬ ನೌಕರ, ಒಬ್ಬ ಉಪನ್ಯಾಸಕನಾಗಿ ಹೇಳ್ತಾ ಇರೋ ಮಾತು ಇದು. ಅನ್ಯಾಯವೇ, ನಮ್ಮ ಸಂಸ್ಥೆ ಒಳಗಡೆನೇ ಆಗಿರ್ತಕ್ಕಂಥ ಅನ್ಯಾಯ. ಈ ಬಗ್ಗೆ ಯಾವ ಮಾಧ್ಯಮದವರು, ಯಾವ ಪತ್ರಕರ್ತರು ಎಲ್ಲೂ ಮಾತಾಡ್ತಾ ಇಲ್ಲ. ಪತ್ರಕರ್ತರು ಅನೇಕ ಸಂದರ್ಭದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದ ಬಗ್ಗೆ ಬರ್ದಂಗೆ, ದೊಡ್ಡದಾಗಿ ಬರ್ದಂಗೆ ಕಾಣ್ತದೆ. ಆದರೆ ಅಲ್ಲಿ ಎಲ್ಲ ಹೇಗೆ ಬರೀತಾರೆ ಲೇಖನಗಳನ್ನು, ವರದಿಗಳನ್ನು ಅಂತಂದರೆ, ಅಲ್ಲಿರುವ ಅಧಿಕಾರಿಗಳಿಗೆ, ಕುಲಪತಿಗಳಿಗೆ, ಕುಲಸಚಿವರಿಗೆ, ಸಂಬಂಧಪಟ್ಟವ್ರಿಗೆ ಯಾರಿಗೂ ನೋವಾಗಬಾರ್ದು ಆ ಥರ ಮುಲಾಜು, ತುಂಬ ಪ್ರೀತಿಯ ಮಾತುಗಳನ್ನೇ ಬರೀತಾರೆ. ಇದರಿಂದ ಏನೂ ಸುಖ ಇಲ್ಲ. ಕಡು ಟೀಕೆಗಳನ್ನು ಬರಿಬೇಕು, ಕಟುವಾಗಿ ವಿಮರ್ಶೆ ಮಾಡಿ ಬರಿಬೇಕು. ಎಲ್ಲ ಆಡಳಿತಗಾರರು, ಸರ್ಕಾರದ ಎಲ್ಲ ವಿಭಾಗಗಳಲ್ಲಿ, ಎಲ್ಲ ಇಲಾಖೆಗಳಲ್ಲಿ, ಮಂತ್ರಿ ಮಹೋದಯರುಗಳು ಮಾತ್ರ ಅಲ್ಲ, ಅಧಿಕಾರಿಗಳು, ಪೊಲೀಸು ಇಲಾಖೆ, ರೆವಿನ್ಯೂ ಇಲಾಖೆ, ಶಿಕ್ಷಣ ಇಲಾಖೆ, ಎಲ್ಲಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಜನಕ್ಕೆ ಹೆಚ್ಚಾಗಿ ಅನ್ಯಾಯ ಆಗ್ತಾ ಇರೋದು ಆರೋಗ್ಯ ಇಲಾಖೆಯಲ್ಲಿ. ಈ ಆರೋಗ್ಯ ಇಲಾಖೆಯ ಮುಖ್ಯಸ್ಥರು ಎಲ್ಲರೂ ಎಚ್ಚೆತ್ತುಕೊಳ್ಳುವ ಹಾಗೆ ಮಾಧ್ಯಮಗಳು ಮಾತಾಡಬೇಕು, ಸುದ್ದಿಯನ್ನು ಕೊಡಬೇಕು, ಟೀಕೆ ವಿಮರ್ಶೆಗಳನ್ನು ಮಾಡಬೇಕು. ವಿಸ್ತಾರ ಟಿವಿ ನ್ಯಾಯಕ್ಕಾಗಿ ಹೋರಾಡಲಿ ಅಂತ ಹೇಳ್ತಾ, ಈ ನ್ಯಾಯದ ಹಂಬಲ ವಿಸ್ತಾರ ಟಿವಿ ಜೊತೆಗೆ ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ದೊಡ್ಡದಾಗಿ ಬೆಳೆಯಲಿ, ವಿಸ್ತಾರ ದೊಡ್ಡದಾಗಿ ವಿಸ್ತರಿಸಲಿ ಅಂತ ನನ್ನ 2 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನ ವತಿಯಿಂದ ಅಂದರೆ ನಾನು HOD ಆಗಿದ್ದೀನಿ ಮಂಗಳೂರು ವಿಶ್ವವಿದ್ಯಾಲಯದ ಸಮೂಹ ಸಂವಹನ ವಿಭಾಗದಲ್ಲಿ 2 ವರ್ಷಗಳ ಕಾಲ ಇರ್ತೇನೆ. ಅದರಲ್ಲಿ ನನ್ನ ಕಡೆಯಿಂದ ಏನು ಸಹಾಯ ಆಗಬೇಕು ಈ ಸಂಸ್ಥೆಗೆ ಮತ್ತು ನಮ್ಮ ಪತ್ರಿಕಾ ಬಳಗದ ಸಹೋದರ ಸಹೋದರಿಯರಿಗೆ ಎಲ್ಲವನ್ನು ನನ್ನ ಕಡೆಯಿಂದ ಕೊಡ್ತೀನಿ ಅಂತ ಮಾತು ಕೊಡ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಆಗ್ತದೆ. ಅದರಿಂದ ಬಹುಮಾನ ವಿತರಣೆ, ನಿಮಗೆಲ್ಲರಿಗೂ ಪ್ರಶಸ್ತಿ ವಿತರಣೆ ನಡೀಲಿಕ್ಕಿದೆ. ಅದಕ್ಕೆ ನಮ್ಮ ಶೀನಾ ಶೆಟ್ಟರು ಇದ್ದಾರೆ, ಜನ ಶಿಕ್ಷಣ ಟ್ರಸ್ಟ್ನ ಒಂದು ಪ್ರಮುಖರು. ಅವರ ತನ್ನ ಶುಭ 2 ಮಾತುಗಳನ್ನು ಆಡಬೇಕಾಗಿ ವಿನಂತಿ. ಸುದ್ದಿ ಚಾನಲಿಗೆ ಶುಭವನ್ನು ಕೋರುವುದು. ಈ ವಿಸ್ತಾರ ಸುದ್ದಿ ಚಾನಲ್ ಆರಂಭಿಕ ಕಾರ್ಯಕ್ರಮ ಚಿತ್ತಾಕರ್ಷಕವಾಗಿತ್ತು. ನನ್ನ ಮನಸ್ಸನ್ನು ಅರಳಿಸಿತು ಮತ್ತು ಕೆರಳಿಸಿತು. ಮನಸ್ಸನ್ನು ಅರಳಿಸಬೇಕು, ಕೆರಳಿಸಬೇಕು ಮಾಧ್ಯಮ. ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನ್ನಂಥ ಮಾತನಾಡುವವರು ಕಡಿಮೆ ಆಗಬೇಕು, ಮಾತನಾಡದವರು ಮಾತನಾಡಬೇಕು. ಮೌನ ಮುರಿಯಬೇಕು, ಮಾತನಾಡಬೇಕು. ಮೌನ ಮುರಿದು ಮಾತನಾಡಿದರೆ ತನ್ನಿಂತಾನೇ ಸುಧಾರಣೆ, ಬದಲಾವಣೆ ಆಗ್ತದೆ. ನನ್ನ ಪ್ರಾರ್ಥನೆ ಒಂದೇ, ಉಳ್ಳಾಲ ಕ್ಷೇತ್ರದ ಅಪರೂಪದ ಪತ್ರಕರ್ತ ಮಿತ್ರರ ಪ್ರೀತಿಯ ಆಹ್ವಾನದ ಮೇರೆಗೆ ನಾನು ಇಲ್ಲಿ ಸೇರಿಕೊಂಡಿದ್ದೇನೆ. ಈ ವಿಸ್ತಾರ ಸ್ಥಳೀಯ ಪತ್ರಕರ್ತರ ಸಹಯೋಗದಲ್ಲಿ ಕಾರ್ಯಕ್ರಮ ರೂಪಿಸುವುದು ಮಾತ್ರ ಅಲ್ಲ, ಆ ಜನಪದ ಕಾರ್ಯಕ್ರಮಗಳ ಬಲದಲ್ಲಿ ವಿಸ್ತಾರ ಬೆಳೆಯುತ್ತದೆ. ಸತ್ಯತೆ, ನ್ಯಾಯಪರತೆ, ಮಾನವೀಯತೆಯ ಸಂದೇಶ ಸಾರಬೇಕು. ಆ ಮೂಲಕ ಒಂದು ಪರಿವರ್ತನೆ, ಸುಧಾರಣೆ ಆಗಬೇಕು. ಅನ್ಯಾಯ ಅಳಿಬೇಕು ಅಂದರೆ ಜ್ಞಾನ ಬೆಳೆಸಬೇಕು. ಅಜ್ಞಾನ ಅಳಿಯಲಿ, ಜ್ಞಾನ ಬೆಳಿಬೇಕು, ಸುಜ್ಞಾನ ಬೆಳಿಬೇಕು. ಈ ವಿಸ್ತಾರ ಚಾನಲ್ ಸಮುದಾಯದ ಶಕ್ತಿ ವೃದ್ಧಿಸಿ ಸುಸ್ಥಿರ ಅಭಿವೃದ್ಧಿ ಸಾಧಿಸಲಿ. ಈ ಉಳ್ಳಾಲ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಒಳ್ಳೆಯತನವನ್ನು ಹೆಚ್ಚೆಚ್ಚು ಬಿತ್ತರಿಸುತ್ತಾ ಕೆಟ್ಟತನವನ್ನು ಅಳಿಸಿ ಒಳ್ಳೆಯದನ್ನು ಬೆಳೆಸಿ ಜಗತ್ತಿಗೆ ಉಳ್ಳಾಲ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಜಗತ್ತು ನೋಡುವ ರೀತಿಯಲ್ಲಿ ಮಾಡುವುದಕ್ಕೆ ವಿಸ್ತಾರ ಚಾನಲ್ ಪ್ರೇರಣೆ ಆಗಲಿ ಅಂತ ಕೇಳಿಕೊಂಡು ವಿಸ್ತಾರ ಬಳಗಕ್ಕೆ ಶುಭ ಹಾರೈಸುತ್ತೇನೆ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗುತ್ತೆ. ಹಾಜಬರಂತ ಸಾಮಾನ್ಯ ಜನರನ್ನು ಕರೆಸಿ ಮಾತನಾಡಿಸಿದ್ದೀರಿ. ಸಾಮಾನ್ಯರನ್ನು ಸನ್ಮಾನ್ಯರಾಗಿಸಿ, ಸಾಮಾನ್ಯರನ್ನು ನಾಯಕರನ್ನಾಗಿಸುವ ಕೆಲಸ ವಿಸ್ತಾರ ಮಾಡಲಿ. ವಂದನೆಗಳು, ನಮಸ್ಕಾರ. ನೀಡಿದಂಥ ಈ ಕಾರ್ಯಕ್ರಮದಲ್ಲಿ ಅದು ಉತ್ತರ ಕನ್ನಡ ಭಾಗದಿರ್ಬೋದು, ದಕ್ಷಿಣ ಕನ್ನಡ ಭಾಗದ ಎಲ್ಲ ಭಾಗದ ಒಂದು ನೃತ್ಯ ಕಾರ್ಯಕ್ರಮವನ್ನು ಬಹಳ ಅರ್ಥಪೂರ್ಣವಾಗಿ ಜೋಡಣೆ ಮಾಡೋದ್ರ ಮೂಲಕ ಕನ್ನಡ ಸಂದರ್ಭದಲ್ಲಿ ಒಂದು ಪಾಲ್ಗೊಂಡಂಥ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರ್ಲಕಟ್ಟೆ ಇದರ ವಿದ್ಯಾರ್ಥಿಗಳು, ನೃತ್ಯ ಪಟುಗಳು ಬಂದು ನಾವು ಕೊಡುವಂಥ ಗೌರವದ ಸರ್ಟಿಫಿಕೇಟ್, ಪ್ರಮಾಣ ಪತ್ರ ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾರೆ. ವೇದಿಕೆಯಲ್ಲಿರುವ ಭಾಸ್ಕರ್ ಐತಾಳ್ರವರು ಇದನ್ನು ನೀಡಬೇಕಾಗಿ ವಿನಂತಿ ಮಾಡ್ತದೆ. ಕಂಸಾಲ ನೃತ್ಯ ಇರ್ಬೋದು, ಹಾಲಕ್ಕಿ ಕುಣಿದಿರ್ಬೋದು, ಅದೇ ರೀತಿ
ವಿವಿಧ ರೀತಿಯ ನೃತ್ಯಗಳನ್ನು ನೀಡಿದಂಥ ಶ್ರೀಯುತ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ರವೀಂದ್ರ ಶೆಟ್ಟಿ ಉಲಿದೊಟ್ಟು ಇವರವರ ಗರಡಿಯಲ್ಲಿ ನೃತ್ಯ ಪಟುಗಳು ಸಂಯೋಜನೆಗೊಂಡಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ನಾವು ಮಕ್ಕಳಿಗೆ ಪ್ರಮಾಣ ಪತ್ರವನ್ನು ನಮ್ಮ ಉಳ್ಳಾಲದ ಈ ಒಂದು ವಿಸ್ತಾರ ಚಾನಲ್ ಮುಖ್ಯಸ್ಥರಾಗಿರುವಂಥ ಮುಖ್ಯಸ್ಥರು ನೀಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ರಾಜೇಶ್ ರವರು ಈ ಒಂದು ಸರ್ಟಿಫಿಕೇಟ್ ಎಲ್ಲ ಮಕ್ಕಳಿಗೆ ಈ ವ್ಯವಸ್ಥೆ ಕೊಡುವವರು, ಅದರಿಂದ ಮಕ್ಕಳಿಗೆ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇದರ ವಿದ್ಯಾರ್ಥಿಗಳು ನೃತ್ಯ ಕಾರ್ಯಕ್ರಮದಲ್ಲಿ ರಚನೆ ಮಾಡಿದಂಥ JP ಆಚಾರ್ಯ ವೀರಭದ್ರ ಜ್ಯೇಷ್ಠ ಆಚಾರ್ಯ ಇವರು ಒಟ್ಟಿಗೆ ಶ್ರೀಮತಿ JP ಆಚಾರ್ಯ ಇವರು ಕೂಡ ಬಂದು ಈ ಒಂದು ನಾವು ಕೊಡುವಂಥ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಿದ್ದೇವೆ. ಸ್ಪಾಟ್ ಚಿತ್ರವನ್ನು ನಿರ್ಮಿಸಿದಂಥ ಶ್ರೀಯುತ JP ಆಚಾರ್ಯ ಖ್ಯಾತ ಕಲಾವಿದ ಇವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ತೊಕ್ಕೊಟ್ಟಿನ ಸಾಯಿ ಪರಿವಾರ್ ಟ್ರಸ್ಟ್ ಈ ಕಾರ್ಯಕ್ರಮದಲ್ಲಿ ನಮ್ಮ ಸೇವಕರು ಭಾಗವಹಿಸ್ತಾರೆ. ಅವರು ಬಂದು ನಮ್ಮ ನೀಡುವಂಥ ಇಷ್ಟುವರೆಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ ಕಾರ್ಯಕ್ರಮಕ್ಕೆ ಶುಭವಾಗಲಿ. ಅಂತಿಮ ಮಾತಿನೊಂದಿಗೆ ಕಣ್ಣಿಗೆ ಕಾಮನ ರಕ್ಷೆ, ಬೆನ್ನಿಗೆ ಭೀಮನ ರಕ್ಷೆ, ಅಂಗೈಗೆ ಮುರಾರಿ ರಕ್ಷೆ, ಬದುಕಿಗೆ ವಿಸ್ತಾರಕ್ಕೆ ಭಗವಂತನ ರಕ್ಷೆ ಇರಲಿ ಎಂಬ ಹಾರೈಕೆಯೊಂದಿಗೆ ಶುಭ ರಾತ್ರಿ.